ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಜೊತೆಗೆ ನಮ್ಮ ತುಳುನಾಡು ಹೆಮ್ಮೆ ಪಡುವಂತೆ ಮಾಡಿದಂತಹ ಅದ್ಭುತವಾಗಿರುವಂತಹ ಸಾಧಕಿಯನ್ನ ನಿಮಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಹೇಳಿ ಕೇಳಿ ಗೊತ್ತಿರುವಂತಹ ದಿವಸ ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅನ್ನುವಂಥದ್ದು. ಈ ದಿನದಂದು ನಮ್ಮ ಕುಡ್ಲದ ಹೆಣ್ಣು ಮಕ್ಕಳು, ನಮ್ಮ ಕುಡ್ಲದ ಬಾಲೆ ಬರೀ ಮಲ್ಲ ಮಟ್ಟ ನಮ್ಮ ಮಾತೆಲ್ಲ ಪ್ರೌಡ್ ಫೀಲ್ ಮಾಡ್ಪಣಂಚಿನ ಒಂಜಿ ಭಾರಿ ಮಲ್ಲ ಮಟ್ಟದ ಸಾಧನೆ ಮಲ್ದೇರೆ ಖುಷಿತ ವಿಚಾರ ಐತ ವಿಚಾರ ನಿಣಿತ ಕಾರ್ಯಕ್ರಮ ಪಾತ್ರದಲ್ಲೇ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಹೆಣ್ಣು ಮಗಳನ್ನು ಗುರುತಿಸಿದ್ದಾರೆ. ಜೊತೆಗೆ ಗುರುತಿಸಿದ್ದು ಮಾತ್ರ ಅಲ್ಲ, ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ, ಅಭಿನಂದಿಸಿದ್ದಾರೆ, ಜೊತೆಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅಂತಿಂತಹ ಪ್ರಶಸ್ತಿಯಲ್ಲ, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಈ ಹೆಣ್ಣು ಮಗಳಿಗೆ ಕೊಟ್ಟಿದ್ದಾರೆ ಅಂತ ಬಂದಾಗ ಈ ಹೆಣ್ಮಗಳು ಮಾಡಿರುವಂತಹ ಸಾಧನೆಯ ಮೇಲೆ ಕೊಟ್ಟಿರುವಂತಹ ಪ್ರಶಸ್ತಿ ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಜೊತೆಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಏಕೈಕ ಹುಡುಗಿಗೆ, ಹೆಣ್ಮಗಳಿಗೆ ಈ ಒಂದು ಪ್ರಶಸ್ತಿ ಇದೀಗ ಸಿಕ್ಕಿರುವಂಥದ್ದು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆ ಹೆಣ್ಮಗಳಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ಮಾಧ್ಯಮಗಳಲ್ಲಿ ಆ ಹೆಣ್ಮಗಳು ಈಗಾಗಲೇ ಪರಿಚಯ ಆಗಿದ್ದಾಳೆ. ಜೊತೆಗೆ ಎಲ್ಲರೂ ಕೂಡ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾ ಇದ್ದಾಳೆ ಅವರ ಸಾಧನೆಗೆ. ಹಾಗಾಗಿ ಇವತ್ತು ನಮ್ಮ ಕುಡ್ಲ ಸ್ಟುಡಿಯೋದಲ್ಲಿ ಆ ಹೆಣ್ಮಗಳು ಸ್ವತಃ ನನ್ನ ಜೊತೆ ಇದ್ದಾರೆ. ವಿಶೇಷ ಕಾರ್ಯಕ್ರಮ. ಎಲ್ಲರೂ ಕೂಡ ಇವರನ್ನ ಡ್ಯಾನ್ಸಿಂಗ್ ಕ್ವೀನ್ ಅಂತ ಕರೀತಾರೆ. ಯಾಕಂದರೆ ಭರತನಾಟ್ಯ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗೆ ಈ ಒಂದು ರಾಷ್ಟ್ರೀಯ ಪುರಸ್ಕಾರ ಲಭಿಸಿರುವಂಥದ್ದು. ಹಲವಾರು ಎಲ್ಲ ಡ್ಯಾನ್ಸ್ ಫಾರ್ಮ್ಗಳನ್ನು ಅದ್ಭುತವಾಗಿ ಮಾಡುವಂತಹ ನಾಟ್ಯ ಪ್ರವೀಣೆ ಈಕೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಡ್ಯಾನ್ಸಿಂಗ್ ಕ್ವೀನ್ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಇವರು ಮಾಡಿರುವಂಥ ಸಾಧನೆಯನ್ನು ಕೂಡ ಹೇಳಬೇಕು. ಈಗಾಗಲೇ ನಮ್ಮ ಕರಾವಳಿ ಭಾಗದಲ್ಲಿ ಪರಿಚಿತರು, ರಾಜ್ಯದಲ್ಲೂ ಕೂಡ ಪರಿಚಿತರು, ಜೊತೆಗೆ ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಇವರು ನೃತ್ಯ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರ ಪ್ರಶಂಸೆಗೆ ಪಾತ್ರವನ್ನ ಇವರು ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅನೇಕ ಜನರು ನೃತ್ಯವನ್ನ ಮಾಡ್ತಾರೆ, ಅದು ಕೆಲವು ವರ್ಗಗಳಿಗೆ, ಕೆಲವು ಡ್ಯಾನ್ಸ್ ಫಾರ್ಮ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಅನ್ನೋದು. ಬಟ್ ಈಕೆ ಮಾಡಿರುವಂತಹ ಡ್ಯಾನ್ಸ್ ಫಾರ್ಮ್ಗಳು, ಈಕೆ ಮಾಡದೇ ಇರುವಂತಹ ಡ್ಯಾನ್ಸ್ ಫಾರ್ಮ್ಗಳು ಇಲ್ಲ ಅನ್ನುವಂತಹ ಮಾತು. ಯಾಕಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ಮಾತುಗಳು, ಅದೇ ರೀತಿ ಈ ಹುಡುಗಿ ಮಾಡದಂತಹ ಡ್ಯಾನ್ಸ್ ಫಾರ್ಮ್ಗಳಿಲ್ಲ ಅನ್ನುವಂಥ ಹೇಳ್ಬೋದು. ಆ ರೀತಿಯ ಡ್ಯಾನ್ಸ್ ಫಾರ್ಮ್ಗಳನ್ನು ವೆಸ್ಟರ್ನ್, ಈಸ್ಟರ್ನ್, ಕ್ಲಾಸಿಕಲ್ ಬರುತ್ತೆ, ಇನ್ನೊಂದು ಕಡೆ ಜಿಮ್ನಾಸ್ಟಿಕ್ ಬರುತ್ತೆ, ಎಲ್ಲ ಡ್ಯಾನ್ಸ್ಗಳನ್ನು ಅರೆದು ಕುಡಿದಿರುವಂತಹ ಬಾಲೆ. ಈ ಕುಡ್ಲದ ಬಾಲೆಗೆ ಇದೀಗ ರಾಷ್ಟ್ರೀಯ ಪುರಸ್ಕಾರ ಲಭಿಸಿರುವಂಥದ್ದು. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ, ಇಡೀ ಕುಡ್ಲದ ಜನರು ಹೆಮ್ಮೆ ಪಡುವಂತಹ ವಿಚಾರವನ್ನ ಈ ಹೆಣ್ಮಗಳು ಮಾಡಿದ್ದಾರೆ. ಯಾರವಳು, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಂಗಳೂರಿನ ಬಾಲಿಕೆ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ವಿಜೇತ ರಾಜ್ಯದ ಏಕೈಕ ಬಾಲಕಿ ರೆಮೋನಾ ಪೆರೇರಾ. ಮಂಗಳೂರಿನ ಖ್ಯಾತ ನೃತ್ಯ ಕಲಾವಿದೆ ರೆಮೋನಾ ಪೆರೇರಾ ಅವರು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನ ಸ್ವೀಕರಿಸುವ ಮೂಲಕ ಇಡೀ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ದೇಶದ 29 ರಾಷ್ಟ್ರೀಯ ಬಾಲ ಪುರಸ್ಕಾರ ಪುರಸ್ಕೃತರೊಂದಿಗೆ ಬೆಳಿಗ್ಗೆ 11:30ರಿಂದ ಆನ್ಲೈನ್ ಮೂಲಕ ಸಂವಾದ ನಡೆಸಿ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಿ ಜೊತೆ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಸ್ಮೃತಿ ಇರಾನಿ ಕೂಡ ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ ರೆಮೋನಾ ಎವೆಟ್ಟಾ ಪೆರೇರಾಗೆ 2021ನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನ ಪ್ರಧಾನಿ ಮೋದಿ ಹಸ್ತಾಂತರಿಸಿದರು. ಸಾಂಸ್ಕೃತಿಕ ರಂಗದಲ್ಲಿ ಮಾಡಿದ ಸಾಧನೆಗೆ ಈ ಗೌರವ ಲಭಿಸಿದ್ದು, ಪುರಸ್ಕಾರದಲ್ಲಿ 1 ಲಕ್ಷ ಮೊತ್ತ, 10,000 ಅಧ್ಯಯನ ಸಾಮಗ್ರಿ ಖರೀದಿಗೆ ಹಾಗೂ ಪ್ರಮಾಣ ಪತ್ರ ದೊರೆಯಲಿದೆ. ಇನ್ನು ಇವರು ಪಲ್ನೇರ್ ನಿವಾಸಿಯಾಗಿದ್ದು, ನಂತೂರು ಪಾದುವ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಯಾಗಿದ್ದಾರೆ. ಜೊತೆಗೆ ಭರತನಾಟ್ಯ ಕಲಾವಿದೆಯಾಗಿರುವ ಈಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಭಾರತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಲಂಡನ್, ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಅಸಾಧಾರಣ ಪ್ರತಿಭಾ ಪುರಸ್ಕಾರ 2017, ರಾಜ್ಯ ಸರ್ಕಾರದಿಂದ ಬಾಲ ಗೌರವ ಪ್ರಶಸ್ತಿ 2022 ಲಭಿಸಿದೆ. ಮಂಗಳೂರಿನಿಂದ ರೆಮೋನಾ ಜೊತೆ ತಾಯಿ ಗ್ಲಾಡ್ಸ್ ಪೆರೇರಾ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಕುಮಾರ್ ಭಾಗಿಯಾಗಿದ್ದರು.
ಇಯರ್ಸಿಂದ ಯಾವುದೆಲ್ಲ ಕಷ್ಟಗಳು ಬಂದಿತ್ತು ಡ್ಯಾನ್ಸ್ ಫೀಲ್ಡಲ್ಲಿ. ಸೊ ಕಷ್ಟಗಳು ತುಂಬ ಬಂತು. ಸೊ ಅದನ್ನು ಆನ್ಸರ್ ಮಾಡಿದೆ. ಮತ್ತು ನಿಮ್ಮ ಇನ್ಸ್ಪಿರೇಷನ್ ಯಾರು, ಮತ್ತು ಡ್ಯಾನ್ಸಲ್ಲಿ ಫೈರ್ ಗ್ಲಾಸ್ ಪೀಸಸ್ ಎಲ್ಲ ಯೂಸ್ ಮಾಡ್ತಾರೆ, ಅದರಲ್ಲಿ ಭಯ ಆಗೋದಿಲ್ಲ ಎಲ್ಲ ಕೇಳಿದರು ನನ್ನ ಹತ್ರ. ಹೇಗೆ ಅನಿಸಿತು ಅಂದರೆ ಪುರಸ್ಕೃತ ಸಿಕ್ಕಿದ ನಂತರ? ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾ ಇದೆ. 5 ಇಯರ್ಸಿಂದ ತುಂಬ ಲೈಕ್ ಅಪ್ಲೈ ಮಾಡಿ ತುಂಬ ಕಷ್ಟಗಳು ಇತ್ತು ಮತ್ತು ತುಂಬ ಕಾಂಪಿಟೇಷನ್ಗೆಲ್ಲ ಇತ್ತು ಇದು ಅವಾರ್ಡಿಗೆ. ಬಟ್ ಸ್ಟಿಲ್ ದಿಸ್ ಇಯರ್ ಸಹ ಅಷ್ಟು ಇದ್ರೆ ಲೈಕ್ ಕಾನ್ಫಿಡೆನ್ಸ್ ಇರಲಿಲ್ಲ ನಮಗೆ. ಬಟ್ ಸ್ಟಿಲ್ ಒಂದು ಟ್ರೈ ಮಾಡುವ ಅಂತ ಅಪ್ಲೈ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ಇಯರ್ ಲಕ್ಕಿಲಿ ನಾನು ಸೆಲೆಕ್ಟ್ ಆದೆ. ಸೊ ತುಂಬ ಖುಷಿ ಆಗ್ತಾ ಇದೆ. 2021ನೇ ಸಾಲಿನಲ್ಲಿ ಮಾಸ್ಟರ್ ರಾಕೇಶ್ ಕೃಷ್ಣ ಅನ್ನೋರು ಅವರು ಇನೋವೇಷನ್ನ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಕಳೆದ ವರ್ಷ ಅವರ ಜೊತೆ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಅವ್ರ ಜೊತೆ ಇಂಟ್ರಾಕ್ಷನ್ ಕೂಡ ಮಾಡಿದರು. ಈ ವರ್ಷ ಅವರಿಗೆ ವಿದ್ಯುಕ್ತವಾಗಿ ಈ ತಂತ್ರಜ್ಞಾನದ ಮೂಲಕ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಇವತ್ತು ಅವರನ್ನು ಕೂಡ ಕರೆಸಿದ್ವಿ. ಅದಾದ ನಂತರ ಈ ವರ್ಷದ 22ನೇ ಸಾಲಿಗೆ ಸಂಬಂಧಪಟ್ಟಂತೆ ರೆಮೋನೋ ಎವರ್ಟೋ ಪೆರೆಸ್ ಅನ್ನುವಂಥವರು ಭರತನಾಟ್ಯ ಅಂದರೆ ಕಲೆ ಮತ್ತು ಸಂಸ್ಕೃತಿಯ ಒಂದು ಕ್ಷೇತ್ರದಲ್ಲಿ ಭರತನಾಟ್ಯದಲ್ಲಿ ಒಂದು ಅದ್ವಿತೀಯವಾಗಿರತಕ್ಕಂಥ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೊಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾಳ ವಿಶೇಷವಾಗಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಆಯ್ದ ಕೆಲವು ಮಕ್ಕಳಿಗೆ ಅಲ್ಲಿ ಮಾತ್ರ ಅವರು ಇಂಟ್ರಾಕ್ಷನನ್ನು ಮಾಡಿದರು. ಅದರಲ್ಲಿ ಕರ್ನಾಟಕದಿಂದ ರೆವೆನಾ ಅನ್ನೋರು ಅಂತ ಏಕೈಕ ಅವರು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ಒಂದು ಇವತ್ತು ಇಂಟ್ರಾಕ್ಷನ್ ಕೂಡ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅವರ ಸಾಧನೆಯನ್ನು ಪರಿಗಣಿಸಿ ಅವರಿಗೆ ಒಂದು ಹೆಮ್ಮೆಯ ಮಾತುಗಳನ್ನು ಕೂಡ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳುವ ಮೂಲಕ ಅವರ ಒಂದು ಸಾಧನೆಗೆ ಅವರು ಚಪ್ಪಾಳೆಯನ್ನು ತಟ್ಟಿದ್ದಾರೆ. ಮತ್ತು ಅವರಿಗೆ ಮುಂದೆ ಈ ರೀತಿ ಒಂದು ಒಳ್ಳೆಯದಾಗಲಿ, ಅವರ ಇಬ್ಬರೂ ಒಂದು ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆಯ ಮೂಲಕ ಹಲವಾರು ಮಕ್ಕಳಿಗೆ ಇದೇ ರೀತಿಯ ಒಂದು ಮಾದರಿಯಾಗಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. जहां पर आपसे संवाद करने के लिए आतुर हैं कुमारी रेमोना इवेट परेरा। नमस्कार माननीय प्रधानमंत्री जी। नमस्ते। नमस्कार सर। आज नेशनल गर्ल्स चाइल्ड डे है जी। सबसे पहले मैं आपको और देश भर की बेटियों को बहुत बहुत बधाई देता हूँ। थैंक यू सर। रेमोना जी, सर आपने 3 वर्ष की आयु से नृत्य के क्षेत्र में अपनी प्रैक्टिस शुरू की। जी। आपने खुद को लगातार कैसे प्रेरित किया? क्या घर के लोग सुबह उठा करके करवाते थे तो खुद के मन में कुछ इच्छा होती थी? जी सर, एक्चुअली मेरे मम्मा बहुत इंटरेस्टेड थे डांस में। मेरे को कुछ नॉलेज नहीं था डांस के बारे में, तो उन्होंने मेरे को सिखाया था और उनको इंडियन कल्चर बहुत पसंद है। तो उन्होंने मेरे को लाइक थोड़ा थोड़ा थिंग्स सिखाया था जो इंडियन क्लासिकल आर्ट से जुड़ा हुआ है। तो इसलिए सब वहाँ से मेरे को भी इंटरेस्ट आया कि मुझे भी सीखना है इंडियन कल्चर के बारे में, और इंडियन कल्चर में कितना रंग और उसका रिचनेस जो है वो मैं लाइक ऑल ओवर द वर्ल्ड स्प्रेड करना चाहती हूँ सर। अच्छा, ये सीखने में काफी कठिनाई आई होगी, कई बड़ी मुश्किलें आई होगी, तो परिवार का सहयोग के बिना तो हो नहीं सकता है। तो कैसी कैसी कठिनाई आई है कुछ बता सकते हो आप? कैसा रास्ते निकाले? जी सर, तो फर्स्ट ऑफ ऑल मेरे पास पिताजी नहीं है, वो एक्सपायर कर गए हैं। तो उसके वजह से मामा को बहुत कठिनाई है, और प्लस हम लोग 2 बच्चे हैं, मैं और मेरे भैया। तो इन एजुकेशन फील्ड बहुत मुश्किल था, और पर फिर भी मामा ने कुछ ये बिना सोच के उन्होंने लाइक बहुत हार्ड वर्क करके उन्होंने मेरे को एक डांस क्लास में डाला और एजुकेशन दिया। और मेरे को डांस फील्ड में लाइक ये सब सोच के तो ऐसा नहीं होता ऐसा कि मुझे ऐसे ही बैठना है। मुझे भी एक है कि मेरे को भी मेरा मामा का नाम ऊंचा करना पड़ेगा और मेरे गुरुओं का नाम, तो इसलिए बहुत कठिनाई थी सर।
देखिए मैं पहले तो आपकी माता जी को प्रणाम करता हूँ। आप कितने भाग्यवान है कि मां ने अपने जीवन में जो संकट आया ಎಸ್, ಇದು ಸುಮಧುರವಾಗಿರುವಂತಹ ಗಳಿಗೆ ಪ್ರೌಡ್ ಫೀಲ್ ಅಂತ ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ಮಂಗಳೂರಿನ ಹೆಣ್ಮಗಳ ಜೊತೆ, ಹುಡುಗಿಯ ಜೊತೆ, ಸಾಧಕಿಯ ಜೊತೆ ಮಾತನಾಡಿದಂತಹ ಒಂದು ರೀತಿಯನ್ನು ತಾವು ಗಮನಿಸಿದ್ದೀರಾ. ಅಂಡ್ ಅದೇ ರೀತಿ ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ಒಂದು ಸಾಧನೆಯನ್ನು ಮಾಡಿರುವಂತಹ ಸಾಧಕಿ ಇವತ್ತು ಬೆಳಗ್ಗೆಯಿಂದಲೇ ಪ್ರಶಂಸೆಯ ಮಹಾಪೂರಗಳು ಹರಿದು ಬರ್ತಾ ಇದೆ. ರೆಮೋನಾ ಪಿರೇರಾ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ತಮಗೆ. ವೆಲ್ಕಮ್ ಟು ಮೈ ಶೋ. ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯು. ನೀವು ತುಂಬಾನೇ ಖುಷಿ ಆಯ್ತು. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಕೆಲಸವನ್ನ ಮಾಡಿದ್ದೀರಾ. ಹೇಗೆ ಫೀಲ್ ಆಗುತ್ತೆ? ಅನ್ಕೊಂಡಿದ್ರಾ ಇದು ಸಿಗುತ್ತೆ ಅನ್ನುವಂಥದ್ದು? ಎಸ್ ಸರ್, ನಾವು ಆ್ಯಕ್ಚುಲಿ 5 years ಇಂದ ಇದು ಅವಾರ್ಡಿಗೆ ತುಂಬ ಟ್ರೈ ಮಾಡ್ತಾ ಇದ್ದೇವೆ. ತುಂಬ ಕಷ್ಟ ಇತ್ತು, ಯಾಕಂದರೆ like me only in my level there are many other dancers and there are many better than me also. So ಅವರು ತುಂಬಾ ಅಪ್ಲೈ ಮಾಡ್ತಾ ಇದ್ರು. ಸೊ ನನಗೆ ಸಹ ಭಯ ಇತ್ತು, ದಿಸ್ ಇಯರ್ ಸಹ ಆಗುದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ಇಯರ್ ಆಯಿತು ಒಂದು ಸೆಲೆಕ್ಟ್. ಬಟ್ ಸಹ ಲೈಕ್ ಕನ್ಫ್ಯೂಷನ್ ಅಲ್ಲಿ ಇದ್ದೆವು. ದೆನ್ ಆಫ್ಟರ್ 2-3 days ಅವರಿಂದ ಕನ್ಫರ್ಮೇಶನ್ ಕಾಲ್ ಮತ್ತೆ ಲೆಟರ್ ಬಂತು. ವಿ ವೇರ್ ಓವರ್ ದಿ ಮೂನ್. ವಿ ವೇರ್ ವೆರಿ ಮಚ್ ಹ್ಯಾಪಿ. ನಿಜ ನಿಜ, ನೀವೆಷ್ಟು ಖುಷಿ ಪಟ್ರ ಅದೇ ರೀತಿ ಖುಷಿಗಳನ್ನು ನಾವು ಕೂಡ ಪಟ್ಟಿದ್ದೇವೆ. ಯಾಕಂದ್ರೆ ನಿಜವಾಗ್ಲೂ ಕೂಡ ತಮಾಷೆಯ ವಿಚಾರ ಅಲ್ಲ. ರಾಷ್ಟ್ರೀಯ ಫಲ ಪುರಸ್ಕಾರ ತಮಗೆ ಸಿಗುತ್ತೆ ಅಂತ ಬಂದಾಗ, ತಾವು ಹೇಳಿದಾಗ ಅನೇಕ ಜನರು ಬರ್ತಾರೆ ನಮ್ಮ ದೇಶದಿಂದ ನೋಡಿದಾಗ. ಸೊ ಅದರಲ್ಲಿ ನಮ್ಮವರಿಗೆ ಸಿಕ್ಕಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಫಸ್ಟ್ ಆಫ್ ಆಲ್ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ದ್ಯಾಟ್ಸ್ ವೈ. ಯಾಕಂದ್ರೆ ನಾವು ಪ್ರೌಡ್ ಫೀಲ್ ಮಾಡಬೇಕು, ಅಂದ್ರೆ ನಮ್ಮ ಕುಡ್ಲದವರು ಪ್ರೌಡ್ ಫೀಲ್ ಮಾಡಬೇಕು ಅನ್ನೋ ಕೆಲಸವನ್ನ ತಾವು ಮಾಡಿದ್ದೀರಾ. ಸೊ ದ್ಯಾಟ್ಸ್ ವೈ ಹಾರ್ಟ್ಸ್ ಆಫ್ ಟು ಯು. ತುಂಬಾ ಖುಷಿ ಆಗುವಂತಹ ವಿಚಾರ, ಪ್ರತಿಯೊಬ್ರು ಕೂಡ ಖುಷಿ ಪಡುವಂತಹ ವಿಚಾರ. ಇವತ್ತು ಬೆಳಿಗ್ಗೆದಲ್ಲೇ ಅನೇಕ ಪ್ರಶಂಸೆಯ ಮಹಾಪುರಗಳು ರೆಮೋನಾ ಅವರಿಗೆ ಹರಿದು ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಕೂಡ ಹೌದು. ಯಾಕಂದ್ರೆ ನಮ್ಮ ಊರಿನ ಹೆಣ್ಮಗಳು ಈ ಸಾಧನೆಯನ್ನ ಮಾಡಿದ್ದಾಳೆ ಅಂತ ಬಂದಾಗ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಒಂದು ಒಳ್ಳೆಯ ಹಾರೈಕೆಗಳು, ಶುಭ ಹಾರೈಕೆಗಳು, ಬೆಸ್ಟ್ ವಿಶಸ್ಗಳು, ಜೊತೆಗೆ ಪ್ರಶಂಸೆಯ ಮಾತುಗಳನ್ನು ಆಡಬೇಕಂತ ಹೇಳಿದ್ರೆ ಮುಕ್ತವಾಗಿರುತ್ತೆ, ಅವಕಾಶ ಇದೆ, ಕರೆ ಮಾಡ್ಬೋದು, ಮಾತಾಡ್ಬೋದು. ಅದೇ ರೀತಿ ಈ ಸಾಧನೆಯನ್ನು ಮಾಡಬೇಕು ಅಂತ ಬಂದಾಗ ರೆಮೋನಾ ಅವರನ್ನ ನಾವು ನೋಡಿದ್ದೇವೆ ಕರಾವಳಿ ಭಾಗದ ಜೊತೆಗೆ ರಾಜ್ಯದ ಇನ್ನಿತರ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಅತ್ಯದ್ಭುತವಾಗಿರುವಂತಹ ಡ್ಯಾನ್ಸರ್. ಅಂದ್ರೆ ನೃತ್ಯವನ್ನ ಎಲ್ಲರೂ ಮಾಡ್ತಾರೆ, ಆದ್ರೆ ರೆಮೋನಾ ಸ್ವಲ್ಪ ಡಿಫ್ರೆಂಟ್ ಅನ್ನುವಂಥದ್ದು ಅಲ್ವಾ? ವೈ ಡಿಫ್ರೆಂಟ್ ಅಂತ ಹೇಳಿ ನಿಮ್ಮ ಬಾಯಿಂದ ನಾನು ಕೇಳಬೇಕು. ಎಸ್, ಏನ್ ಹೇಳ್ತೀರಾ? ಸೊ ಭರತನಾಟ್ಯಂ ಅಲ್ಲಿ ನಾನು ಫೈರ್ ಯೂಸ್ ಮಾಡ್ತೇನೆ. ಫೈರ್, ನೇಲ್ ಸ್ಟ್ಯಾಂಡ್, ಗ್ಲಾಸ್ ಪೀಸಸ್, ದೆನ್ ಸ್ಟಿಕ್ಸ್, ಅಂಡ್ ನಾನು ಮಡ್ ಪಾಟಿನ ಮೇಲೆ ಬ್ಯಾಲೆನ್ಸ್ ಮಾಡ್ತೇನೆ. ದೆನ್ ಐ ಬ್ಯಾಲೆನ್ಸ್ ಪಾಟ್ಸ್ ಆನ್ ಮೈ ಹೆಡ್. ಸೊ ಅದರ ಲೈಕ್ ಫಾರ್ ದ್ಯಾಟ್ ಐ ಆಡೆಡ್ ಪ್ಲಸ್ acrobatics ಫ್ರಮ್ ರೀಸೆಂಟ್ 1 year. ಸೊ ಐ ಡೋಂಟ್ ವಾಂಟ್ ಟು ಸ್ಟೇ ಇನ್ ಒನ್ ಪೊಸಿಷನ್ ಓನ್ಲಿ. ನನಗೆ ಅದು ಲೈಕ್ ನೆಕ್ಸ್ಟ್ ಸ್ಟೆಪ್ ತೆಗಿಲಿಕ್ಕೆ ಅದು ಕಾನ್ಫಿಡೆನ್ಸ್ ಬರಬೇಕು, ಪ್ಲಸ್ ಅದಕ್ಕೆ ತುಂಬ ಡೆಡಿಕೇಶನ್ ಆಗಬೇಕು ಸರ್. ಸೊ ವೈ ಶಿ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಹೇಳಿದ್ರೆ ಇದೆ. ಅಂದ್ರೆ ಇವರ ಡ್ಯಾನ್ಸ್ಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಕೆಲವು ಸಲ ಗೊತ್ತಾಗ್ಲಿಕ್ಕಿಲ್ಲ ಬಹುಶಃ ಆ ಒಂದು ಹಾವಭಾವಗಳನ್ನ ನೋಡಿದಾಗ. ಅಂದ್ರೆ ಮಡಕೆಯ ಮೇಲೆ ನಿಂತುಕೊಂಡು ಆ ಬೆಂಕಿಯಲ್ಲಿ ಮಾಡುವಂತಹ ನೃತ್ಯ, ಜೊತೆಗೆ ಮೊಳೆಗಳ ಮೇಲೆ ಮಾಡುವಂತಹ ನೃತ್ಯ, ಸ್ಟಿಕ್ಗಳ ಮೇಲೆ ಮಾಡುವಂತಹ, ನಡೆದುಕೊಂಡು ಹೋಗುವಂತಹ ಒಂದು ಸಾಹಸವಾಗಿರುವಂತಹ ನೃತ್ಯ, ಜೊತೆಗೆ ವಿವಿಧ ಭಂಗಿಗಳಲ್ಲಿ ಮಾಡುವಂತಹ ನೃತ್ಯ ನಾವುಗಳು ನೋಡಿದಾಗ ಕೆಲವೊಂದ್ಸಲ ಹೇಳುವಂಥದ್ದುಂಟು. ನಾನು ಕೂಡ ನೋಡಿದಾಗ ಏನು ಎಲುಬುಗಳೇ ಇಲ್ವಾ ಅನ್ನುವಂಥದ್ದು. ಸೊ ಆ ರೀತಿಯ ಒಂದು ನೃತ್ಯಗಳು ಅಂತ ಹೇಳಿದ್ರೆ ಎಸ್, ರೆಮೋನಾ ಅವರು. ಹಾಗೆ ನಮ್ಮ ಕರಾವಳಿ ಭಾಗದಲ್ಲಿ, ರಾಜ್ಯದಲ್ಲಿ ಫೇಮಸ್ ಆಗಿರುವಂಥ ರೆಮೋನಾ ಅವರಿಗೆ ಪ್ರಧಾನಮಂತ್ರಿಯವರು ಪ್ರಶಸ್ತಿಯನ್ನ ಇವತ್ತು ಕೊಡ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಅಂಡ್ ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನುವಂತಹ ಮಾತುಗಳೇನಿದೆ. ಸೊ ದಟ್ಸ್ ವೈ ರೆಮೋನಾ ಹಿಯರ್ ಅನ್ನುವಂತಹ ಮಾತುಗಳು. ಎಸ್, ಇವತ್ತಿನ ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಅಂದ್ರೆ ಮೋದಿ ಅವ್ರ ಜೊತೆ, ಪ್ರಧಾನಮಂತ್ರಿ ಅವ್ರ ಜೊತೆ ತಾವು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತೀರಿ ಅಂತ ಬಂದಾಗ. ಎಸ್, ಸೊ ಅವರು ತುಂಬ ರಿಹರ್ಸಲ್ಸ್ ಮಾಡಿದ್ರು, ಲೈಕ್ ಹೇಗೆ ಇರಬೇಕು, ಹೇಗೆ ಆಕ್ಟ್ ಮಾಡಬೇಕು. ಸೊ ಅದರನ್ನು ನೋಡಿ ನನ್ನ ಡಿಸಿಪ್ಲಿನ್ಸ್ ಎಲ್ಲ ನೋಡಿ, ದೆನ್ ಸ್ಪೀಕಿಂಗ್ ವೇ ನೋಡಿ ಅವರ ನನ್ನನ್ನು ಚೂಸ್ ಮಾಡಿದ್ರು. ಬಿಕಾಸ್ ಐ ವಾಸ್ ವೆರಿ ಡಿಸಿಪ್ಲಿನ್ ಇನಫ್ ಆ್ಯಂಡ್ ನನ್ನ ಆನ್ಸರ್ಸ್ ವಾಸ್ ಅಕಾರ್ಡಿಂಗ್ ಟು ದಿ ಕ್ವಶನ್. ಸೊ ಫಾರ್ ದ್ಯಾಟ್ ಒನ್ ರೀಸನ್ ಅವರು ನನಗೆ ಚೂಸ್ ಮಾಡಿದ್ರು. ಆ್ಯಂಡ್ ರಿಹರ್ಸಲ್ಸ್ ಅಲ್ಲಿ ತುಂಬ ಲೈಕ್
they used to act like they were the honorable prime minister, and they were asking us the question, ಮತ್ತೆ ನಾವು ಆನ್ಸರ್ ಕೊಡ್ಬೇಕು. ಸೊ ರಿಹರ್ಸಲ್ ಅಲ್ಲಿ ಸರ್ ನಾರ್ಮಲ್ ಹೀಗೆ ಆಗ್ತದೆ, ಬಟ್ ವೆನ್ ಆರ್ ಹಾನರೇಬಲ್ ಪ್ರೈಮ್ ಮಿನಿಸ್ಟರ್ ಇಸ್ ಲೈಕ್ ಫ್ರಂಟ್ ಆಫ್ ಯು, ಇಲ್ಲಿ ಫುಲ್ ಲೈಕ್ ಐ ಆಮ್ ಶಿವರಿಂಗ್, ಲೈಕ್ ವಾಟ್ ಶುಡ್ ಐ ಸೇ. ಸೊ ತುಂಬಾ ನರ್ವಸ್ನೆಸ್ ಇತ್ತು, ಪ್ಲಸ್ ಹ್ಯಾಪಿನೆಸ್ ಅಂಡ್ ಟಿಯರ್ಸ್ ಆಫ್ ಜಾಯ್ ತುಂಬಾ ಇತ್ತು. 100% ಇಲ್ಲ ಗೊತ್ತಾಗುತ್ತೆ ನೋಡಿದಾಗ, ಅದನ್ನ ನೋಡಿದಾಗ ನಮಗೂ ಕೂಡ ವಾವ್ ಅನ್ನೋಂಥ ಫೀಲ್ ಬರುತ್ತೆ. ಅದ್ರಲ್ಲೂ ಕೂಡ ತಮ್ಮ ತಾಯಿ ಇದ್ರು ತಮ್ಮ ಜೊತೆ ಪ್ರತಿ ಬಾರಿ ಹೆಜ್ಜೆಯಲ್ಲಿರುವಂತಹದ್ದು, ತಮಗೆ ಸಪೋರ್ಟ್ ಕೊಡುವಂತ ಬ್ಯಾಕ್ ಬೋನ್ ಯುವರ್ ಮದರ್. ಸೊ ಅವರು ಕೂಡ ಖುಷಿಯಲ್ಲಿ ಆ ಸಂದರ್ಭದಲ್ಲಿ ಇದ್ರು. ಆ ದೃಶ್ಯಗಳನ್ನು ನೋಡಿದಾಗ ನಮ್ಗೆ ಆ ಭಾವನೆ ಬರುತ್ತೆ. ಜೊತೆಗೆ ಮಾತಾಡ್ತೇನೆ, ಅನೇಕ ಕರೆಗಳು ಬರ್ತಾ ಇದೆ, ನಾನು ಕರೆಗಳ ಜೊತೆ ಕೂಡ ಹೋಗ್ತೇನೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ರೆಮೋನಾ ಮಾತಾಡ್ಲಿಕ್ಕೆ ಸಿಗ್ತಾರಾ? ಎಸ್ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಫ್ಲೋರಾ ಕ್ಯಾಸ್ಟಲಿನೋ. ನಮಸ್ತೆ ಮೇಡಮ್ ಕ್ಯಾಸ್ಟಲಿನೋ ಅವರೇ, ಮಾತಾಡಿ ಮೇಡಮ್. ಓಕೆ, ಕಂಗ್ರಾಚುಲೇಷನ್ ರೆಮೋನಾ ತುಕಾ ಪೈಲೆ ಸ್ವಾತೆ. ಥ್ಯಾಂಕ್ ಯು. ಅಂಡ್ ಇದು ಕಂಗ್ರಾಚುಲೇಷನ್ ಮಗಳಿಗಿಂತ ಅಮ್ಮನಿಗೆ ಮೊದಲು ಹೋಗ್ಬೇಕು ಸರ್, ಅಕಾರ್ಡಿಂಗ್ ಟು ಮೀ, ವೇರ್ ಐ ನೋ ದಿಸ್ ಚೈಲ್ಡ್ ಸಿನ್ಸ್ ಚೈಲ್ಡ್ಹುಡ್. ಅದರಿಂದ ಮಗುವಿನ ಜೊತೆ ಅಮ್ಮನೂ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಸೊ ಆಲ್ ದ ಆಡ್ಸ್ ಆಫ್ should go to a mother first. ಮದರ್ ಅಲ್ಲಿ ಮಗುವಿನ ಎಲ್ಲಾ ಸಕ್ಸಸ್ಸಿನ ಹಿಂದೆ ಮುಖ್ಯ ಸ್ತ್ರೀ ಶಕ್ತಿ ಅಮ್ಮ. ಗ್ಲಾಡಿಸ್ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಈ ಮಗುವಿನ ಹಿಂದೆ. ಈ ಮಗುವಿಗೆ ಒಂದು ಸ್ಥಾನವನ್ನು ಕೊಡಿಸ್ಬೇಕು ಅಂತ ನನ್ ಗೊತ್ತಿದ್ದ ಪ್ರಕಾರ ಸುಮಾರು 10 ವರ್ಷದಿಂದ ಏನೋ ನಿರಂತರ ಪ್ರಯತ್ನ, ಭಗೀರಥ ಪ್ರಯತ್ನ ಹೇಳ್ತೀರಲ್ಲ ಆತರ ತುಂಬಾ ಪ್ರಯತ್ನಗಳನ್ನು ಮಾಡಿ ಮಗುವಿಗೆ ಒಂದು ಪ್ರಶಸ್ತಿ ಆಗ್ಬೇಕು, ಸಿಗ್ಬೇಕು, ನನ್ನ ಮಗುವಿಗೆ ಒಂದು ಸ್ಥಾನ ಬೇಕು ಈ ಸಮಾಜದಲ್ಲಿ, ತಲೆ ಎತ್ತಿ ಆ ಮಗು ನಡಿಬೇಕು ಎನ್ನುವಂತ ಒಂದೇ ಛಲ ಆ ಅಮ್ಮನಲ್ಲಿ. ಅದೇ ನಾನು ಕಂಡು ಮೆಚ್ಚಿ ಈ ಮಗುವಿಗೆ ನಾನು ತುಂಬಾ ಈ ಮಗುವಿನ ಬಗ್ಗೆ ತುಂಬಾ ಆರ್ಟಿಕಲ್ ಅಲ್ಲಿ ನಾನು ಪಬ್ಲಿಷ್ ಮಾಡಿದ್ದೇನೆ ನಮ್ಮ ಕೊಂಕಣಿ ಇದ್ರಲ್ಲೆಲ್ಲ, ಪುಸ್ತಕದಲ್ಲೆಲ್ಲ, ಮ್ಯಾಗಝಿನ್ಸ್ ಅಲ್ಲೆಲ್ಲ. ಈ ಮಗುವಿಗೆ ತುಂಬಾ ಪಬ್ಲಿಸಿಟಿ ಅಲ್ಲ ಕೊಟ್ಟದ್ದು ನಾನೇ, ನನಗ ಇದು ಹೇಳ್ತಾ ಇಲ್ಲ. ಈ ಮಗುವಿನ ಏನ್ ಹೇಳ್ತೀವಲ್ಲ ಉನ್ನತಿ ನೋಡಿ, ಸಕ್ಸಸ್ ನೋಡಿ ತುಂಬಾ ಸಂತೋಷದಿಂದ ಆ ಮಗು ಇವತ್ತು ಹಾಕಿತ್ತು ನನ್ನ ಸ್ಟೇಟಸ್ ಅಲ್ಲಿ ಎಲ್ಲ ಫೋಟೋ ಗಿಟೋ ಎಲ್ಲ ಹಾಕಿನ ಪ್ರೋಗ್ರಾಮ್ ಇದೆ ನೋಡಿ ಅಂತ. ಅದು ನನಗೆ ತುಂಬಾ ಅಟ್ರಾಕ್ಟ್ ಆಗಿ ನಾನು ಆಗಲೇ ಟಿವಿ ಆನ್ ಮಾಡ್ಕೊಂಡು ನೋಡುವಾಗ ಮುಂದೆ ಮಗು ಕಾಣ್ತಾ ಇದೆ ಅಂತ ನೀವು ಮಾತಾಡ್ತಾ ಇದ್ದೀರಾ. ಅಮ್ಮನೂ ಕಾಣಿಸಿದ್ರು, ಅಮ್ಮನ ಕಣ್ಣಲ್ಲಿರುವಂತ ಆ ಏನ್ ಹೇಳ್ತೇವೆ ಸಂತೋಷ, ಆನಂದ ಬಾಷ್ಪ ಅದು ಕಾಣ್ಲಿಕ್ಕೆ ಸಿಕ್ಕಿತ್ತು ನನಗೆ. ಅಂದ್ರೆ ತುಂಬಾ ಖುಷಿ ಆಯ್ತು ಒಂಥರ. ಅಂದ್ರೆ ಇದು ಬೇಕಿತ್ತು ಆ ಮಗುವಿನ ಅಮ್ಮನಿಗೆ. ಮಗುವಿಗೆ ಹೇಗೂ ಬೇಕು ಬಿಡಿ, ಆ ಮಗು ಬೆಳೀತದೆ ಇನ್ನು, ಆಯ್ತು ಇನ್ನು ಮಗು 18 ವರ್ಷ ಆದದ್ದೇ ಇಂಡಿಪೆಂಡೆಂಟ್ ಆಗಿ ಡಿಗ್ರಿಗೆಲ್ಲ ಸೇರೋ, ಮತ್ತೆ ಮಗು ಹೇಗೂ ಮಂಗಳೂರಲ್ಲಿ ಪಾಪ್ಯುಲರ್ ಬಿಡಿ, ಇಂಟರ್ನ್ಯಾಷನಲ್ ಪಾಪ್ಯುಲರ್ ಆಗಿ ಮಗು. ಅಂತದ್ರಲ್ಲಿ ಅಂತಾರಾಷ್ಟ್ರೀಯವಾಗಿ ಬೆಳೆದಿರುವಾಗ ಈ ಮಗುವಿಗೆ ಸಿಗುವಂತ ಕೆಲವು ಕಡೆ ಚಾನ್ಸಸ್ ಅನ್ನ ಕೆಲವು ಕಡೆ ಡಿನೈ ಆಗಿದೆ. ಇದು ನನಗೂ ದುಃಖ ಇದೆ. ಆದ್ರೂ ಇವತ್ತಿಗೆ ಆ ಒಂದು ಏನ್ ಹೇಳ್ತೇವೆ ಸಕ್ಸಸ್ ನ ಹಾದಿಯನ್ನ ಈ ಮಗು ಹತ್ತಿ ಇಳಿದು ಕಷ್ಟ ಸುಖ ಎಲ್ಲ ನೋಡಿ ಬಂದು ಇವತ್ತಿಗೆ ಈ ಮಗು 17 ಆಗಿಲ್ವಾ ಅಂತ ಮಗುವಿಗೆ ನನ್ನ ಪ್ರಕಾರ. ಈ ಸಣ್ಣ ಏಜ್ ಅಲ್ಲಿ ಕಷ್ಟ ಎಲ್ಲ ನೋಡಿ ಬಂದಂತ ಮಗು ಮುಂದೆ ಒಳ್ಳೆ ಒಂದು ಭವಿಷ್ಯ ಇದೆ ಈ ಮಗುವಿಗೆ. ಇದನ್ನ ನಾನು ಆಶಿಸುತ್ತಾ ಈ ಮಗುವಿಗೆ ಒಳ್ಳೇದಾಗ್ಲಿ ಅಂತಾನೆ ಈ ಒಂದು ಮಾಧ್ಯಮದ ಮುಖಾಂತರ ನನ್ನ ಒಂದು ಸಂತೋಷವನ್ನ ಏನ್ ಹೇಳ್ತೇವೆ ಗ್ರಾಟಿಟ್ಯೂಡ್ ಈ ಮಗುವಿಗೆ ಇದ್ರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್, ತಾವು ಹೇಳಿರುವಂತಹ ಮಾತು ಪ್ರತಿಯೊಂದು ಕೂಡ ಭಾವನಾತ್ಮಕವಾಗಿರುವಂತಹ ಮಾತು. ಬಹುಶಃ ಯಾಕಂದ್ರೆ ತಾವು ಅತ್ಯಂತ ಹತ್ರದಿಂದ ನೋಡಿದವರು, ಬಹುಶಃ ತಮ್ಮ ಮಾತುಗಳನ್ನ ಕೇಳಿದಾಗ ಗೊತ್ತಾಗುತ್ತೆ. ಅಂಡ್ ತಾವು ಕೂಡ ಗಮನಿಸಿದ್ದೀರಾ, ಜೊತೆಗೆ ತಾವು ಗುರುತಿಸಿದ್ದೀರಾ ಮೊದಲನೇದಾಗಿ. ದಾಟ್ಸ್ ವೈ ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಕ್ಯಾಸ್ಟಲಿನೋ ಮೇಡಮ್ ಅವರಿಗೆ. ತಮ್ಮ ಟೀಚರ್ ಅವರು ಸೊ ನಮ್ಮ ಭರತನಾಟ್ಯಂ ಗುರುಗಳು ಡಾಕ್ಟರ್ ಶ್ರೀವಿದ್ಯಾ ಮುರಳೀಧರ್. ಆ್ಯಂಡ್ ಮೈ ಡಿಫ್ರೆಂಟ್ ಫಾರ್ಮ್ಸ್ ಪ್ಲಸ್ ಆಕ್ರೋಬ್ಯಾಟಿಕ್ಸ್ ಫ್ರಮ್ ಗೌತಮ್ ಭಟ್ಟಾಚಾರ್ಯ ಸರ್, ಅವರು ಒರಿಸ್ಸಾದಿಂದ. ಮತ್ತು ವೆಸ್ಟರ್ನ್ ಸರ್ ಪ್ರಮೋದ್ ಸರ್ ಕೊಡಿಕಲ್, ಮತ್ತು ಫೋಕಿಗೆ ಮನೋಜ್ ಸರ್. ಓಕೆ, ಇಷ್ಟು ನೃತ್ಯ ಗುರುಗಳು ತಮ್ಮ ಜೊತೆ ಇದ್ದಾರೆ. ಆದ್ರೆ ಒಂದು ನೃತ್ಯ ಒಂದು ಸಾಧನೆ ಮಾಡಿರೋ ನೋಡಿದಾಗ ಒಂದು ಗುರುಗಳು ಇರ್ತಾರೆ. ನಮ್ಗೆ ಒಂದು ಎಷ್ಟು 6 ಗುರುಗಳ 5 ಗುರುಗಳ 5 ಗುರುಗಳು. ಅಮೇಸಿಂಗ್. ಅದರಲ್ಲೇ ಗೊತ್ತಾಗುತ್ತೆ. ಒಂದು ಮಾತು ಹೇಳಿದ್ರಿ, ಅಂದ್ರೆ ನಾನು ಇದನ್ನ ಮಾಡಿದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರಗಳಾಗಲಿ ಹೋಗ್ತೀರಾ ಅನ್ನುವಂಥದ್ದು. ಸರ್ ದಟ್ಸ್ ದ ಬೆಟರ್ ಥಿಂಗ್. ಅದು ಖುಷಿ ಆಗುವಂತಹ ವಿಚಾರ. ಜೊತೆಗೆ ರೆಮೋನ್ ಅವರು ಇವತ್ತಿನ ವಿಚಾರವನ್ನ ನಾವು ನೋಡಿದಾಗ ಈ ರಿಯಲ್ಸ್ಗಳು ಆಗ್ತಾ ಇತ್ತು, ಇದರ ಬಗ್ಗೆ ಸ್ವಲ್ಪ ಸೂಕ್ತವಾದ ತರಬೇತಿಗಳು ಎಲ್ಲ ಕೊಡ್ತಾ ಇದ್ರು. ಯಾವ ರೀತಿ ಎಷ್ಟು ದಿನ ಆಗ್ತಾ ಇತ್ತು ಪ್ರೊಸೆಸ್ ಅಂದ್ರೆ ನಮಗೂ ಕೂಡ ಸ್ವಲ್ಪ ತಿಳಿದುಕೊಳ್ಳುವಂತಹ ಕ್ಯೂರಿಯಾಸಿಟಿ. ಇದು ಆಕ್ಚುಲಿ
ಓನ್ಲಿ 3 days. 3 days. 2 to 3 days. ಅದರಲ್ಲಿ ಯಾವಾಗ ಬಂತು ತಾವು ಆಯ್ಕೆ ಆಗಿದ್ದೀರಾ ಅನ್ನುವಂಥದ್ದು, ಪ್ರಶಸ್ತಿ ಇದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತು? ಟೋಟಲ್ ಕನ್ಫರ್ಮ್ ಆಯಿತು ಸ್ಯಾಟರ್ಡೆ ಸರ್. ಸ್ಯಾಟರ್ಡೆ. ಓಕೆ. ಸ್ಯಾಟರ್ಡೆ ಫೈನಲ್ ಕನ್ಫರ್ಮೇಶನ್ ಬಂದಿರುವಂತದ್ದು. ಫೈನಲ್ ಕನ್ಫರ್ಮೇಶನ್ ಬಂದಿತ್ತು. ಸೊ ಆ ದಿನ ತುಂಬಾ ಮೀಟಿಂಗ್ಸ್ ಇತ್ತು ನನಗೆ, ಕಾಲೇಜಿಂದ ರಿಟರ್ನ್ ಎಲ್ಲ ಬಂದು ಲೈಕ್ ಮೀಟಿಂಗ್ಸ್ ಅಟೆಂಡ್ ಮಾಡ್ಲಿಕ್ಕೆ ಇತ್ತು. ಮತ್ತೆ ಐ ಹ್ಯಾಡ್ ಟು ಪರ್ಚೇಸ್ ಸಮ್ ಥಿಂಗ್ಸ್ ಆಲ್ಸೋ ಫಾರ್ ದಿ ಇವೆಂಟ್. ತುಂಬಾ ಲೈಕ್ ಮೀಟಿಂಗ್ ಹಾಗೆ ಆಗ್ತಾ ಇತ್ತು. ಮತ್ತೆ ರಿಹರ್ಸಲ್ಸ್, ಮತ್ತೆ ಲೈಕ್ ಹೇಗೆ ಇರಬೇಕು, ಹೇಗೆ ಆನ್ಸರ್ ಮಾಡಬೇಕು, ಮತ್ತೆ ಅವರಿಗೆ ನಮ್ಮ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡ್ಲಿಕ್ಕೆ ಇತ್ತು. ಸೊ ತುಂಬಾ ಆಚೆ ಆಯ್ತು. ಜೊತೆಗೆ ರಿಹರ್ಸಲ್ ಅಲ್ಲಿ ತಾವು ಬೇರೆಯವ್ರ ಜೊತೆ ಮಾತಾಡ್ತೀವಿ. ಜೊತೆಗೆ ನಾವು ಸ್ಮೃತಿ ಇರಾನಿ ಅವರು ಅವರೆಲ್ಲ ಇದ್ರು ಇವತ್ತಿನ ಮೀಟಿಂಗ್ ಅನ್ನು ನೋಡ್ತಾ ಇದ್ದೇವೆ. ಜೊತೆಗೆ ರಿಹರ್ಸಲ್ಗಳಲ್ಲಿ ಏನೆಲ್ಲ ಹೇಳ್ತಾ ಇದ್ರು, ಜೊತೆಗೆ ಯಾವ ರೀತಿ ಇರ್ತಾ ಇತ್ತು ಅನ್ನೋದು ತಾವು ಈಗಾಗಲೇ ಹೇಳಿದ್ದೀರಾ. ಆ ಸಂದರ್ಭ ಇವತ್ತು ಪ್ರಧಾನಮಂತ್ರಿ ಅವರು ಬಂದ್ರು, ಅಟ್ ಎ ಟೈಮ್ ಅಲ್ಲಿ ಬಂದಾಗ ಹೇಳಿದಾಗ ತಮ್ಮ ಜೊತೆ ನಾವು ಮಾತಾಡಿದ್ದೇವೆ, ನೋಡಿದ್ದೇವೆ. ಇತರರು ಕೂಡ ಇದ್ರು ಸ್ಟೂಡೆಂಟ್ಸ್ಗಳು ಬಹುಶಃ ಅಲ್ವಾ? ಅಂದ್ರೆ ಮಾತಾಡೋ ಅವಕಾಶ ತಮ್ಗೆ ಮತ್ತು ಕೆಲವು ಮಂದಿಗೆ ಮಾತ್ರ ಸಿಕ್ಕಿರುವಂತದ್ದು. ಎಸ್, ಯಾರಿಗೆಲ್ಲ ಹೇಗೆ? ಸೊ ಸೌತ್ ಸೈಡ್ ಇಂದ ಜಸ್ಟ್ ನನ್ಗೆ ಸಿಕ್ಕಿತ್ತು. ಸೌತ್ ಸೈಡ್ ಒಬ್ರಿಗೆ ಮತ್ತೆ ಎಲ್ಲ ನಾರ್ತ್ ಸೈಡ್ ಅಂಡ್ ಈಸ್ಟ್ ವೆಸ್ಟ್ ಅಲ್ಲಿ ಇದ್ಲ. ಸೊ ತುಂಬಾ ಖುಷಿ ಇತ್ತು ಫಸ್ಟ್, ಮತ್ತೆ ನರ್ವಸ್ನೆಸ್ ತುಂಬಾ ಇತ್ತು. ಅಂಡ್ ಸ್ವಲ್ಪ ಬೇಜಾರ್ ಸಹ ಆಯ್ತು ಸರ್, ಯಾಕಂದ್ರೆ ಬಿಕಾಸ್ ಆಫ್ ಕೋವಿಡ್ ವಿ ಕುಡ್ ನಾಟ್ ಗೋ ಟು ಡೆಲ್ಲಿ. ಸೊ ಅದೊಂದು ತುಂಬಾ ಬೇಜಾರಾಯ್ತು ಸರ್. ಲೈಕ್ ಮತ್ತೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿದೆವು, ಸರ್ ಇಫ್ ಬೈ ಚಾನ್ಸ್ ಇದು ಕೊರೋನಾ ಕಮ್ಮಿ ಆದ್ರೆ ಇನ್ ಫ್ಯೂಚರ್ ನಾವೇ ಟಿಕೆಟ್ ಎಲ್ಲ ಪೇ ಮಾಡ್ತೇವೆ ಸರ್, ನಾವು ಬರ್ತೇವೆ ಒಮ್ಮೆ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು ಸರ್, ಆಲ್ ದಿ ಕಂಟೆಸ್ಟೆಂಟ್ಸ್. ಸೊ ಅದನ್ನು ನೋಡಿ ಅವರಿಗೆ ಸಹ ಹೇಳಿದ್ರು, ಲೈಕ್ ನಮ್ಗೆ ಗೊತ್ತಿಲ್ಲ ಯಾವಾಗ ಕೊರೋನಾ ಕಮ್ಮಿ ಆಗ್ತದೆ, ಬಟ್ ದಿಸ್ ಇಯರ್ ನಿಮ್ಗೆ ಚಾನ್ಸ್ ಸಿಗ್ತದೆ ಅಂತ. ನಿಜವಾಗ್ಲೂ ಕೂಡ ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಆ ಸಂದರ್ಭ ಆಸೆ ಇರುತ್ತೆ ಅಲ್ವಾ, ಡೆಲ್ಲಿಯಲ್ಲಿ ಹೋಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಝೂಮ್ ಮೀಟಿಂಗ್ಗಳ ನಡುವೆ ನಾವುಗಳು ಅಲ್ಲಿ ಹೋಗಿ ಪ್ರಶಸ್ತಿಯನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಆಸೆ ಇತ್ತು. ಅದಾದ್ರೆ ಕೋವಿಡ್ ಇಂದ ಆಗಿಲ್ಲ ಅನ್ನುವಂಥ ವಿಚಾರ ಒಂದ್ ಕಡೆ ಆದ್ರೆ, ಆದ್ರೂ ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮ ತುಳುನಾಡಿನ ಹುಡುಗಿ ಇವತ್ತು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡ್ತಾರೆ, ನರೇಂದ್ರ ಮೋದಿ ಅವರು ಅವರನ್ನು ಅಭಿನಂದಿಸ್ತಾರೆ, ಪ್ರಶಂಸೆಯ ಮಾತುಗಳನ್ನ ಆಡ್ತಾರೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ ಇದು. ಜೊತೆಗೆ ತಾವು ಮಾಡಿರುವಂಥದ್ದು ಅಂದ್ರೆ ಇಲ್ಲಿ 5 ವರ್ಷಗಳಿಂದ ಈ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ ಅನ್ನುವಂಥದ್ದು ವಿಚಾರ. ಪ್ರಮುಖವಾಗಿ ತಾವು ಆಯ್ಕೆ ಆಗಿರುವಂಥದ್ದು ಅಂದ್ರೆ ತಾವುಗಳು ಎಲ್ಲ ಡ್ಯಾನ್ಸ್ ಫಾರ್ಮ್ಗಳನ್ನ ಮಾಡ್ತೀರಾ, 5 ಗುರುಗಳು ಜೊತೆಗೆ ಇನ್ನಿತರ ಡ್ಯಾನ್ಸ್ ಫಾರ್ಮ್ಗಳು. ರೆಮೋನ್ ಅಂತ ಬಂದಾಗ ನಮ್ಗಳಿಗೆ ಗೊತ್ತಿರುವಂಥದ್ದು ತುಂಬಾ ವಿಭಿನ್ನವಾಗಿ ಮಾಡುವಂತಹ ಡ್ಯಾನ್ಸರ್. ಇಲ್ಲಿ ಈ ಪ್ರಶಸ್ತಿ ಪರ್ಟಿಕ್ಯುಲರ್ ಆಗಿ ಆಯ್ಕೆಯಾಗಿರುವಂಥದ್ದು ರೆಮಿನ್ ಅವರು ಯಾವ ಫಾರ್ಮ್ ಮೇಲೆ, ಯಾವ ಆಧಾರದ ಮೇಲೆ? ಎಸ್, ಎಸ್ಪೆಷಲಿ ಭರತನಾಟ್ಯಂ ಫಾರ್ಮ್ ಮೇಲೆ. ಓಕೆ, ಈ ಪ್ರಶಸ್ತಿ ಸಿಕ್ಕಿರುವಂತ ನಮಗೆ ಭರತನಾಟ್ಯಂ ಫಾರ್ಮ್. ಓಕೆ ಓಕೆ. ಸೊ ಬಟ್ ಬಯೋಡೇಟಲ್ಲಿ ಇತ್ತು ಲೈಕ್ ನಾನು 5 year ಗ್ಲಾಸ್ ಪೀಸಸ್ ಎಲ್ಲ ಯೂಸ್ ಮಾಡ್ತೇನೆ. ಸೊ ಇವತ್ತು ಆರ್ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಕೇಳಿದ್ರು ಲೈಕ್ रेमोना आप ये सब यूज करते हैं, आपको डर नहीं लगता है? ಸೊ ಆವಾಗ ನಾನು ಎನಿಸಿದೆ ಲೈಕ್ ನಾನು ಅದು ಯಾವಾಗ ಕೊಟ್ಟೆ. ಸೊ ಸಡನ್ ರಿಯಲೈಸ್ ಆಯ್ತು ಕಿ ಹಾ ನನ್ನ ಬಯೋಡೇಟಾದಲ್ಲಿ ಇತ್ತು ಅದು. ಸೊ ಮತ್ತೆ ನಾನು ಆನ್ಸರ್ ಮಾಡಿದ್ದೆ. ಓಕೆ 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 ಸರಿ. ಈ ಭರತನಾಟ್ಯಂ ಅಲ್ಲಿ ತಾವು ಈಗ ಭರತನಾಟ್ಯಂ ಭಂಗಿಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ಭರತನಾಟ್ಯಂ ಅಂತ ಬಂದಾಗ ಈ ಒಂದು ಸ್ಪರ್ಧೆಗೆ ಆಯ್ಕೆ ಮಾಡಿರುವಂತದ್ದು ಪ್ಯೂರ್ಲಿ ಭರತನಾಟ್ಯಂ ಫಾರ್ಮ್ ಗಳನ್ನ ಆಯ್ಕೆ ಮಾಡಿರುವಂತ, ಅಥವಾ ತಾವು ಮಾಡುವಂತ ಇನ್ನಿತರ ಭರತನಾಟ್ಯಂನಲ್ಲಿ ತಾವು ಮಾಡುವಂತಹ ಡಿಫ್ರೆಂಟ್ ಏನ್ ಭಂಗಿಗಳಿದೆ ಅಥವಾ ಡಿಫ್ರೆಂಟ್ ಆಗಿರುವಂತ ತಮ್ಮ ಪ್ರಯೋಗಗಳಿವೆ ಅದನ್ನ ಆಯ್ಕೆ ಮಾಡಿರುವಂತದ್ದು ಹೇಗೆ? ಇಲ್ಲ ಸರ್, ಪ್ಯೂರ್ ಭರತನಾಟ್ಯಂ. ಪ್ಯೂರ್ ಭರತನಾಟ್ಯಂ. ಓಕೆ ಓಕೆ ಓಕೆ, ಬ್ಯೂಟಿಫುಲ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಸಚಿನ್ ಕುಳಯಿಂದ. ಸಚಿನ್ ಕುಳಯಿಂದ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ಮಾತಾಡಿ, ರೆಮೋನ್ ಅವರು ಇದ್ದಾರೆ ಸರ್, ಮಾತಾಡಿ ಸರ್. ರೆಮೋನಾ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಣ್ಣ. ಸರ್ ರೆಮೋನ್ ಒಂದು ಒಳ್ಳೆ ಟ್ಯಾಲೆಂಟ್, ಆರ್ಟಿಸ್ಟ್ ಟ್ಯಾಲೆಂಟ್ ಸರ್ ಅವರು. ಓಕೆ. ಅವರಾಗ್ಲಿ ಅವರ ಅಮ್ಮನ ಸಪೋರ್ಟ್, ಅವರ ಅಮ್ಮನ ಸಪೋರ್ಟ್ ಅಲ್ಲಿ ಅವರು ಇಷ್ಟ ಮೇಲೆ ಬಂದಿರುವಂತದಲ್ವಾ. ವೆರಿ ಟ್ಯಾಲೆಂಟೆಡ್. ನನಗೆ ಪ್ರೌಡ್ ಫೀಲ್ ಆಗ್ತುಂಟು ಅವರೊಟ್ಟಿಗೆ ನಾನು ಡ್ಯಾನ್ಸ್ ಮಾಡಿದ್ದೇನೆ ಅಂತ. ಓಕೆ ಓಕೆ ಓಕೆ, ನಮ್ಮೊಟ್ಟಿಗೆ. ಎಸ್ ಸರ್, ಎಸ್ ಸರ್. ಏನ್ ಹೇಳ್ತೀರಾ ಸರ್? ಅಂದ್ರೆ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ, ಅದನ್ನ ನೋಡುವಾಗಲೇ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಎಲ್ಲರೂ ಕೂಡ ಪ್ರೌಡ್ ಫೀಲ್ ಆಗುವಂತಹ ಒಂದು ಕೆಲಸವನ್ನ ಮಾಡಿರುವಂತವ್ರು, ಸಾಧನೆ ಮಾಡಿರುವಂತದ್ದು. ಎಸ್ ಸರ್, ಸಚಿನ್ ಅವರೇ. ಹೌದು ಸರ್, ನಮಗೆ ತುಂಬಾ, ನನಗೆ ಮೆಸೇಜ್ ಬಂದ ತಕ್ಷಣ ನಾನು ಲೈವ್ ಅಲ್ಲಿ ಹೋಗಿ ನೋಡಿದೆ, ನನಗೆ ತುಂಬಾ ಖುಷಿ ಆಯ್ತು, ಪ್ರೌಡ್ ಫೀಲ್ ಆಯ್ತು.
ಇವರು ನಮ್ಮ ಒಂದು ಪರಿಚಯದವರು. ಇವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದೀನಿ, ಇವರೊಟ್ಟಿಗೆ ವರ್ಕ್ ಮಾಡಿದ್ದೀನಿ. ತುಂಬಾ ಒಳ್ಳೆ ಒಂದು ಹುಡುಗಿ, ತುಂಬಾ ಖುಷಿ ಆಯ್ತು ಸರ್ ನೋಡಿ. ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ ರೆಮೋನಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ ಯು ಸಚಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲ ಸಪೋರ್ಟ್ ಇದೇ ರೀತಿ ಇರಲಿ. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳುತ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ಯತಿರಾಜ್, ಬದ್ವಾಪಿ ಕಾಲೇಜ್ ಲೆಕ್ಚರರ್. ಯತಿರಾಜ್ ಅವರು ಸರ್, ನಮಸ್ಕಾರ. ನಮಸ್ತೆ, ಮಾತಾಡಿ. ತಮ್ಮ ಒಂದು ಸ್ಟೂಡೆಂಟ್, ನಾವೆಲ್ಲರೂ ಪ್ರೌಡ್ ಫೀಲ್ ಮಾಡುವಂತಹ, ಹೆಮ್ಮೆ ಪಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಸರ್, ಥ್ಯಾಂಕ್ ಯು ಸರ್. ಮಾತಾಡಿ ಸರ್ ತಾವು. ಕಂಗ್ರಾಟ್ಸ್ ರೆಮೋನಾ. ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರಾಟ್ಸ್. ನಿಮ್ಮನ್ನ ಅಲ್ಲಿ ನೋಡೋಕೆ ಖುಷಿ ಆಗತ್ತೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಿ ನಿಮ್ದು. ಮತ್ತೆ ನೀವೇನಂದ್ರೆ ತುಂಬಾ ಪೊಲೈಟ್ ಇದ್ದಾರೆ. ತುಂಬಾ ಅಂದ್ರೆ ಕಾಲೇಜಲ್ಲಿ ಇರುವಾಗ್ಲೂ ಬೇರೆ ಜೊತೆ ಹೇಳುವಾಗ ನನಗೆ ಅಂದ್ರೆ ಎಲ್ಲರಿಗೂ ಕಲಿಸ್ಕೊಡ್ತಾರೆ ನಮ್ ಡ್ಯಾನ್ಸ್ ಹೇಗೆ ಮಾಡೋದು, ಆ ಮಿಂಗ್ಲಾಗುವ ರೀತಿ ಆಗಿರ್ಬೋದು. ನನಗೆ ಡ್ಯಾನ್ಸ್ ಬರುತ್ತೆ ಅಂತ ಎಲ್ಲಿಯೂ ಇದಿಲ್ಲ ಅವ್ರಿಗೆ. ಎಲ್ಲ ಜೊತೆ ಬೇರೆಯವ್ರಿಗೆ ಹೇಳಿಕೊಡ್ತಾರೆ, ಈ ತರ ಡ್ಯಾನ್ಸ್ ಮಾಡ್ಬೇಕು, ಕಲಿಸ್ಕೊಡ್ತಾರೆ. ಮತ್ತೆ ನಮ್ಮ ಮಂಗಳೂರಿನ ಅವರೊಂದು ಈ ಅವಾರ್ಡ್ ಸಿಕ್ಕಿದ್ ಬಹಳ ಖುಷಿ ಆಯ್ತು ನಮ್ಗೆ. ನಮ್ ಕಾಲೇಜಿಗೆ ಒಂದು ದೊಡ್ಡ ಪ್ರೌಡ್ ಫೀಲ್. ನಿಜ ಸರ್, ನಿಜ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಕೆಲಸ, ವಿಚಾರ. ಅದರಲ್ಲೂ ಕೂಡ ನಾವು ಗುರುಗಳಾಗಿ ಎಷ್ಟು ಖುಷಿ ಆಗುತ್ತೆ ಸರ್ ತಮ್ಗೆ. ಯಾಕಂದ್ರೆ ತಮ್ಮ ಇನ್ಸ್ಟಿಟ್ಯೂಷನ್ ಹೆಸರು ಬರುತ್ತೆ, ಜೊತೆಗೆ ತಾವುಗಳು ಜೊತೆಗೆ ವೈ ಶಿ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನುವಂತ ವಿಚಾರ. ಯಾಕಂದ್ರೆ ತಾವುಗಳು ಗುರುಗಳು, ತಮ್ಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ಎಸ್ ಸರ್, ಹೇಳಿ ಸರ್, ಮಾತಾಡಿ ಸರ್. ಅಂದ್ರೆ ನಾವು ಇವರು NSS ಗೆ, ನಮ್ಗೆ NSS ಇರುವಾಗ NSS ಜಾಯ್ನ್ ಆದ್ರು. NSS ಜಾಯ್ನ್ ಆದ್ಮೇಲೆ ನಮ್ಗೆ ಬೇರೆ ಬೇರೆ ಟೀಮ್ ಅಲ್ಲಿ ಇವರು ಡ್ಯಾನ್ಸ್ ಹೇಳಿಕೊಡ್ಲಿಕ್ಕೆ ಬಂದ್ರು. ಅಂದ್ರೆ ಬೇರೆ ನನ್ಗೇನ್ ಡ್ಯಾನ್ಸ್ ಗೊತ್ತಿದೆ, ಅದೊಂದು ಬೇರೆಯವ್ರಿಗೆ ಕಲಿಸುವಂತ ಗುಣ ಇವರಲ್ಲಿದೆ. ಮತ್ತೆ ಡೆಡಿಕೇಶನ್ ಸರ್, ಅಂದ್ರೆ ಸ್ಟಡೀಸ್ ಅಲ್ಲಿ ಇರ್ಬೋದು, ಡ್ಯಾನ್ಸ್ ಅಲ್ಲಿ ಇರ್ಬೋದು, ಅವರ ಡೆಡಿಕೇಶನ್ ಲೆವೆಲ್ ಇದೆ ಅಲ್ಲ, ಬೇರೆ ಯಾರಿಗೂ ಬರ್ಲಿಕ್ಕಿಲ್ಲ ಸರ್. ಸೊ ಅದಕ್ಕೋಸ್ಕರ ಇವರು ಡಿಫ್ರೆಂಟ್ ಬೇರೆಯವರಿಂದ. ಮತ್ತೆ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಸರ್, ಅದು ಇವರ ಗ್ರೇಟ್ ಅಚೀವ್ಮೆಂಟ್. ಅವರ ತಾಯಿ ಸಬ್ ಅವರಿಗೆ ಬ್ಯಾಕ್ ಬೋನ್ ಸರ್ ಆಕ್ಚುಲಿ ಅಲ್ವಾ. ಅದೇ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಕಮೆಂಟ್ಸ್ ಗಳು, ಜೊತೆಗೆ ಅನೇಕ ಕಾಲಮ್ಸ್ ಗಳು ಅದೇ ಹೇಳುವಂತದ್ದು, ತಾಯಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅನ್ನುವಂಥದ್ದು. ಮಾತಾಡೋಣ ಇನ್ನು ಮುಂದಕ್ಕೆ. ಪ್ರಿನ್ಸಿಪಲ್ ಅವರು ಸಪೋರ್ಟ್ ಮಾಡ್ತಾರೆ ಅವರಿಗೆ ಅಲ್ವಾ. ಥ್ಯಾಂಕ್ ಯು ಸರ್, ಯತಿರಾಜ್ ಸರ್, ಥ್ಯಾಂಕ್ ಯು. ಅಂಡ್ ಒನ್ಸ್ ಅಗೇನ್ ಇನ್ನಷ್ಟು ಈ ಪ್ರತಿಭೆಯನ್ನ ತಾವುಗಳು ಬೆಳೆಸಬೇಕು, ಪ್ರೋತ್ಸಾಹ ಕೊಡಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಯತಿರಾಜ್ ಸರ್ ಅವರು, ತಮ್ಮ ಗುರುಗಳು. ಮಾತಾಡೋಣ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಯಶ್ ಮೊಹಮ್ಮದ್ ವೇಣೂರ್ ಅಂತ ಮಾತಾಡೋದು. ಯಶ್ ಮೊಹಮ್ಮದ್ ವೇಣೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನನಗೆ ಬಹಳ ಸಂತೋಷ ಆಯ್ತು ಸರ್ ಈ ದಿನ. ನಮಗೆ ಸುದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಏನಂದ್ರೆ ನಮ್ಮ ಭಾರತದ ಪ್ರಧಾನಿಯವರು ನಮ್ಮ ಊರಿನ, ಅದು ನಮ್ಮ ತುಳುನಾಡಿನ ಒಬ್ಬ ಡ್ಯಾನ್ಸಿಂಗ್ ಕ್ವೀನ್ ಅವರೊಟ್ಟಿಗೆ ನೇರ ಮಾತನಾಡಿ ಅವರಿಗೆ ಪ್ರಶಸ್ತಿ ಕೊಟ್ಟದ್ದು ನಮ್ಮ ತುಳುನಾಡಿಗೆ ಒಂದು ಅಭಿನಂದನೆ ಅಂತ ಹೇಳ್ಬಹುದು ಸರ್. ಒಂದು ದೊಡ್ಡ ಪ್ರಶಸ್ತಿ ಸಿಕ್ಕಿದೆ. ಈ ಸಂದರ್ಭದಲ್ಲಿ ರೆವೋನಾ ಹಿರಿಯರ ಅವರನ್ನು ನಾನು ಅಭಿನಂದಿಸ್ತೇನೆ. ಅದು ಅಲ್ಲದೆ ನಮ್ಮ ಕುಡ್ಲವನ್ನು ಸಹ ಅಭಿನಂದಿಸ್ತೇನೆ. ಯಾಕೆಂದರೆ ಅವರ ಜೊತೆ ನೇರ ಪ್ರಸಾರ ಮಾತನಾಡುವುದಕ್ಕೆ ನೀವು ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಎಸ್, ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಜೊತೆಗೆ ಇವತ್ತು ಬೆಳಿಗ್ಗೆ ನಾನು ಆಗಲೇ ಹೇಳಿದಾಗೆ ಪ್ರಶಂಸೆಯ ಮಾತುಗಳು, ಎಲ್ಲರೂ ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ರೆಮೋನಾ ಅವರನ್ನ. ಜೊತೆಗೆ ಅನೇಕ ಜನರು ಹೇಳುವಂಥದ್ದು, ರೆಮೋನಾ ಅವರು ಈ ಸ್ಥಳದಲ್ಲಿರಬೇಕು ಅಂತ ಬಂದಾಗ, ಈ ಸಾಧನೆಯನ್ನು ಮಾಡಬೇಕು ಅಂತ ಬಂದಾಗ ಅವರ ತಾಯಿಯ ಬಗ್ಗೆ ಹೆಮ್ಮೆಯ ಪ್ರಶಂಸೆಯ ಮಾತುಗಳನ್ನು ಆಡ್ತಾರೆ. ಅದರ ಬಗ್ಗೆ ಕೂಡ ನಾನು ಮುಂದಕ್ಕೆ ಮಾತಾಡ್ತೇನೆ. ಜೊತೆಗೆ ವೇಣೂರ್ ಅವರು ಹೇಳಿದ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೆಮೋನಾ ಅವರು ಕರೆ ಮಾಡ್ಬೋದು. ತಮ್ಮ ಶುಭ ಹಾರೈಕೆಗಳು ಈ ಒಂದು ಪ್ರತಿಭೆಗೆ ಮತ್ತಷ್ಟು ಸಾಧನೆಯನ್ನ ಮಾಡಲಿಕ್ಕೆ ಒಂದು ಪ್ರೇರಣೆ, ಹುಮ್ಮಸ್ಸು ಎಲ್ಲವೂ ಕೂಡ ಕೊಡುತ್ತೆ. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಪ್ರಕಾಶಾಚಾರ್ಯ ಪಾತೆರ್ನು ಇರಬಹುದು ಸರ್? ಪ್ರಕಾಶಾಚಾರ್ಯ. ಎಸ್ ಸರ್, ಪಾತೆಲ್ಲ ಸರ್. ನಮಸ್ತೆ, ಪಾತೆಲ್ಲ ಸರ್. ರೆಮೋನಾ ಆಗ ಏನು ಲಾಸ್ಟ್ ಟೈಮ್ ಆರು ಇಲ್ಲ ಬತ್ತಿತ್ತೀರ ಅರೆ ಗೊತ್ತಾಪುಲ ಜೋಗುತ್ತೀಜಿ. ಓಕೆ. ಮನೋಜ್ ಬಂದಿಲ್ಲ ಎದಂ ಬತ್ತಿತ್ತೇರೆ. ಅರೆ ಕೊಂಜಿ ಡ್ಯಾನ್ಸ್ ಒಂಜಿ ಕುಟ್ಟಿ ಬಂದಿಲ್ಲ ಮಲ್ತು ಬರ್ದಿತ್ತೇನೆ ಅರೆ ಕೊಂಜಿ ಮರದ ಕಾರ್ ಒಂಜಿ ಡ್ಯಾನ್ಸ್ ಗೋಸ್ಕರ ನಂದೆ. ಓಕೆ. ಗೊತ್ತಾಣಿಗೆ ಎಕ್ವಿಪ್ಮೆಂಟ್ ಬರ್ಪುಂಡತ ಗೊತ್ತಾಣಿಗೆ ಗೊತ್ತಾಂಡ. ಅಭಿನಂದನೆ ಮನಿಕ್ಕೆ ಮಸ್ತ್. ಥ್ಯಾಂಕ್ ಯು ಸರ್. ಈತ ಸಾಧನೆ ಮಾಡ್ದೊಂದು ಗೊತ್ತಿಲ್ಲ ಒಂದಿತ್ತು ಜಂಗಾನಿ ತೂನಾಗ ಅಲ್ವಾ. ಎಸ್ ಸರ್, ದಾದಾ ಬನ್ಬಾರ್ ಪತ್ತೆ ಸರ್ ಪಲ್ಲೆ ಗುರ್ತು ದಿಕ್ಕಂಡದ. ಹಾ ಸರ್. ಅಭಿನಂದನೆ ಮಸ್ತ್. ಥ್ಯಾಂಕ್ ಯು ಸರ್. ದೇವರೆಡ್ಡೆ ಅನ್ಪಡ್.
ಥ್ಯಾಂಕ್ ಯು ಸರ್. ನಮ್ಮ ಕುಡ್ಲ ಚಾನಲ್ಗೆ ಲಂಚನೆ. ಥ್ಯಾಂಕ್ ಯು ಸರ್. ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಥ್ಯಾಂಕ್ ಯು, ಧನ್ಯವಾದ ಸರ್. ಒಂದು ನಿಜವಾಯಿ ನಂಚಿನ ಒಂಜಿ ಪ್ರೀತಿ ಪ್ರೋತ್ಸಾಹ ಅಭಿಮಾನ ಅಂಡ್ ಆಶೀರ್ವಾದ ಅಂದೇ ಪನ್ನುದು ಎಪ್ಪಣಗ ತೂದು ಎಪ್ಪಣ ಆಯ್ನಂಚಿನ ಘಟನೆ ಏನು ಹೇಳಿದವರು ಅಂದ್ರೆ ನಿಮ್ಮ ಡ್ಯಾನ್ಸ್ ಫಾರ್ಮ್ಗಳಲ್ಲಿ ಬರುವಂತ ಒಂದು ಸ್ಟಿಕ್ ಅಲ್ವಾ? ಓಕೆ, ಆ ಸ್ಟಿಕ್ ಡ್ಯಾನ್ಸ್ ಗಳನ್ನ ನಾವು ಪ್ಲೇ ಮಾಡ್ತೇವೆ ಇನ್ನು ಮುಂದಕ್ಕೆ. ಜೊತೆಗೆ ತಮ್ಮ ಡ್ಯಾನ್ಸ್ ಫಾರ್ಮ್ಗಳು ತಾವು ಹೇಳಿದಿರಾ ಭರತನಾಟ್ಯಂ, ಪ್ಯೂರ್ಲಿ ಭರತನಾಟ್ಯಂ ಇದಕ್ಕೆ ಆಯ್ಕೆ ಆಗಿರುವಂತದ್ದು. ತಾವುಗಳು ಮಾಡುವಂತಹ ಡ್ಯಾನ್ಸ್ ಫಾರ್ಮ್ಗಳು ವಿಭಿನ್ನವಾಗಿರುತ್ತೆ. ಅಂಡ್ ಯಾವುದೆಲ್ಲ ಫಾರ್ಮ್ ಅಂತ ತಾವು ಈಗಾಗಲೇ ಹೇಳಿದಿರಾ, ಯಾವ ರೀತಿ ವಿಭಿನ್ನ ಆಗಿರುತ್ತೆ ಸ್ವಲ್ಪ? ಸೊ ಲೈಕ್ ನಾನು ಒಂದೇ ಪ್ಯೂರ್ ಮಾಡುದಿಲ್ಲ. ಲಿವಿಂಗ್ ಭರತನಾಟ್ಯಂ ನಾನು ಪ್ಯೂರ್ ಮಾಡ್ತೇನೆ. ಬೇರೆ ಫಾರ್ಮ್ಸ್ ಅಲ್ಲಿ ನಾನು ಮೋಸ್ಟ್ ಆಫ್ ಆಲ್ ಫ್ರೀ ಸ್ಟೈಲ್ ಮಾಡ್ತೇನೆ. ಮತ್ತೆ ನನ್ನ ಸರ್ ಗೌತಮ್ ಸರ್ ಅವ್ರ ಪ್ರಮೋದ್ ಸರ್ ಅದು ಲೈಕ್ ಕಾನ್ಸೆಪ್ಟ್ ಅನ್ನು ಲೈಕ್ ಬೇರೆನೆ ಮಾಡ್ತಾರೆ. ನನಗೆ ಸಹ ಫಸ್ಟಿಗೆ ಅರ್ಥ ಆಗುದಿಲ್ಲ. ಅವರು ಲೈಕ್ ಒನ್ ಡೇ ತಗೊಳ್ತಾರೆ ನನಗೆ ಟು ಮೇಕ್ ಮೀ ಅಂಡರ್ಸ್ಟ್ಯಾಂಡ್, ಟು ಪುಟ್ ಇಟ್ ಇನ್ಸೈಡ್ ಮೈ ಹೆಡ್. ಮತ್ತೆ ಅದನ್ನು ಲೈಕ್ ಮಾಡಿಫೈ ಮಾಡಿ ಮತ್ತೆ ನ್ಯೂ ಸ್ಟೆನ್ಸ್ ಆರ್ ನ್ಯೂ ಸ್ಟೆಪ್ಸ್ ಎಲ್ಲ ಹಾಕಿ ಅದನ್ನು ಇನ್ನು ಲೈಕ್ ಫಸ್ಟ್ ಆಫ್ ಆಲ್ ಕಾಂಪ್ಲಿಕೇಟೆಡ್ ಇದೆ ಡ್ಯಾನ್ಸ್, ಅದನ್ನು ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ತಾರೆ ಮಾಡುವಂತದ್ದು ಪ್ರಯೋಗಗಳನ್ನ. ಸೊ ಲೈಕ್ ಅದರಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ಲೈಕ್ ಸಮಥಿಂಗ್ ನ್ಯೂ ಐ ಶುಡ್ ಲರ್ನ್. ಸೊ ಅದರಲ್ಲಿ ತುಂಬಾ ಇದು ಆಗ್ತದೆ. ನಿಜ ಗುರುಗಳು ಕೊಟ್ಟಿರುವಂತಹ ಒಂದು ಮಾರ್ಗದರ್ಶನ ನಿಜವಾಗ್ಲೂ ಕೂಡ ರೆಮೋನಾ ಅವರು ಅತ್ಯದ್ಭುತವಾಗಿರುವಂತಹ ಡ್ಯಾನ್ಸಿಂಗ್ ಫಾರ್ಮ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಅದಕ್ಕೆ ಕಾರಣ ಕೂಡ ಹೌದು. ಜೊತೆಗೆ ಕರೆಗಳು ಬರ್ತಾ ಇದೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ನಾಯಕ್ ಸುಬೇದಾರ್ ಉದಯ್ ಕುಮಾರ್ ಅಂತ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ತುಂಬಾ ಖುಷಿ ಆಯ್ತು ನಮ್ಮ ಪ್ರಧಾನಮಂತ್ರಿ ಅವರಿಂದ ಪ್ರಶಸ್ತಿಯನ್ನು ತಗೊಂಡಿರುವ ರೆಮೋನಾ ಪಿರೇರಾ ಅವರಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಎಸ್ ಸರ್. ಹೀಗೆ ಮುಂದೇನು ಅವರು ಹಾಗೆ ಪ್ರಶಸ್ತಿಗಳು ಗಳಿಸ್ತಾ ಇರಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಓಕೆ ಓಕೆ ಓಕೆ, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಚಂದ್ರಹಾಸ ಶೆಟ್ಟಿ ಅವರು ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಮದರ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವೆಂಕಟೇಶ್ ಸನಿಲ್ ಅವರು ಕಂಗ್ರ್ಯಾಚುಲೇಷನ್ಸ್, ದೇವದಾಸ್ ಮೆಂಡನ್ ಅವರು, ಶರತ್ ಭಂಡಾರಿ ವಿಠಲ್, ಉಮೇಶ್ ಪೂಜಾರಿ, ಯತಿರಸಾಲಿಯನ್, ಹರೀಶ್ ಪೂಜಾರಿ, ಸತೀಶ್ ಶೆಟ್ಟಿ ಇನ್ನಿತರರು ಅನೇಕ ಜನರು ಕಂಗ್ರ್ಯಾಚುಲೇಷನ್ಸ್, ಶುಭವಾಗ್ಲಿ ರೆಮೋನ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ನನ್ನ ಹೆಸರು ಸುಹಾನ್ ಅಂತ, ಕುಳಾಯಿಂದ. ಸುಹಾನ್ ಅವರು ಕುಳಾಯಿಂದ, ನಮಸ್ತೆ, ಮಾತಾಡಿ ಸರ್. ರೆಮೋನಾ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಯು ಮೇಡ್ ಆಲ್ ಅಸ್ ಪ್ರೌಡ್. ಹಾಗೆ ಸರ್, ಬಾರಿ ಒಂಜಿ ಅದ್ರ ಬಗ್ಗೆ ಪನೋಡಿ ಪ್ರೋಗ್ರಾಮ್ ಪೂರ ಕಂಡಕ್ಟ್ ಮಾಡಿದ್ದ ಒಂಜಿ ಅದ್ರ ಬಗ್ಗೆ ಪನೋಡಿತ್ತು. ಮಸ್ತ್ ಹಾರ್ಡ್ ವರ್ಕಿಂಗ್ ಪೊನ್ನು, ಸ್ಕೂಲ್ ಕಾಲೇಜ್ ಬೋದು ಬರ್ತದ ಡ್ಯಾನ್ಸ್ ಓ ಟೈಮ್ಗ್ಲ ಇವನ್ ಅರ ಮಮ್ಮಿ ಮಸ್ತ್ ಸಪೋರ್ಟ್ ಮಂತದ ಮನ್ಪೇರು ಓಲ್ಲ ಓವೇ ಪ್ರೋಗ್ರಾಮ್ ಲೆತ್ತನಲ್ಲ ಅಕ್ಕಲ್ ಏತೆ ಟೈಮ್ ಆಡ್ ಅಕ್ಕಲ್ ಫುಲ್ 100% ಡೆಡಿಕೇಶನ್ ಪಾರ್ ಮಂತಿತ್ತು. ಅಂಚಿನ ಪೊನ್ನಾಗ ಇಂಚೊಂಜಿ ಪ್ರಶಸ್ತಿಗೆ ನಾ ಬಾರಿ ಖುಷಿ ಆಪುಂಡು. ಸೊ ಅದಕ್ಕೆ ಮಸ್ತ್ ಕಂಗ್ರೆಸ್ ಪಂಡ್ರೆ ಬೇಕು ಸರ್. ಅದೇ ನಿಜ 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 ಮಾತಿರ್ಲ ಇಲ್ಲ ಅವೇನೇ ಪರೊಂದುಲ್ಲರ್ ಆರ್ನ ಮಮ್ಮಿನ ಬಗ್ಗೆ ಮಮ್ಮಿ 100% ದೇವಣ್ಣಗೆ ಎಂಕ್ಲ ಏಪಲ ಆರ ಮಮ್ಮಿನ ಹಾರ್ಡ್ ವರ್ಕ್ ತೂಪ ಎಂಕಲ್ ಮಸ್ತ್ ಬಂಗಾರ ದೇವಣ್ಣ ಮೊದಲು ಸ್ಟೇಜ್ ಕಾಸ್ಟ್ಯೂಮ್ಸ್ ಪಾದ ಸ್ಟೇಜ್ ಪೋದು ಅಂತ ನಮ್ಮ ಮಮ್ಮಿನ ಐತ ಪಿರಾವುದು ಪುನ ಪೂರ ಬಂಗಾರ ಬೇಲೆ ಅವು ಪಾಟ್ಸ್ ಅದು ದೇವಣ್ಣ ಮೊದಲು ಡ್ಯಾನ್ಸ್ ಪೂರ ಅಕ್ರೋಬ್ಯಾಟಿಕ್ ಬರ್ತೀನಿ ಡ್ಯಾನ್ಸ್ ಫಾರ್ಮ್ಸ್ ಪೂರ. ಸೊ ಮೊದಲ ಪ್ರಾಪ್ಸ್ ಮೊದಲ ಡ್ಯಾನ್ಸ್ ರೂಪನ ಹೆಚ್ಚಿನ ಪೂರ ಪ್ರಾಪ್ಸ್ ಯೂಸ್ ಮಾಡ್ತಾರೆ. ಬಟ್ ಅವೇನ್ ಪೂರೆಲ್ಲ ಪಿರಾವ್ರ ಸೆಟ್ ಮಂತೊಂದು ಪುನಃ ನಮ್ಮ. ಸೊ ಆರ್ ಮಸ್ತ್ ಹಾರ್ಡ್ ವರ್ಕ್ ಮಾಡ್ಬೇಕು. ಸೊ ಮೊದಲ ಟ್ಯಾಲೆಂಟ್. ಸೊ ಮಸ್ತ್ ಖುಷಿ ಆಪುಂಡು ಮೊಕಲ್ನ ಒಂಜಿ ಡೆಡಿಕೇಶನ್ ತೂನಾಗ. ಸೊ ಇಂಚಿನ ಪೊನ್ನಾಗ ಒಂಜಿ ಪ್ರಶಸ್ತಿ ಇದನ್ನ ಪಂಡ್ರೆ ಮಸ್ತ್ ಖುಷಿ ಆಪುಂಡು. ತಿಕ್ ಬೈದಿನಕ್ಕೆ ಮಸ್ತ್ ಖುಷಿ ಆವೊಂದುಂಡು ತಿಯರೆ. ಆಲ್ ದ ಬೆಸ್ಟ್ ರೆಮೋನಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಸ್ಟೇ ಬ್ಲೆಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂಜಿ ಬಾರಿ ಎಡ್ಡೆ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಅದೇ ರೀತಿ ಅನೇಕ ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಅನೇಕ ಕರೆಗಳು ಜೊತೆಗೆ. ಎಸ್, ಜೊತೆಗೆ ಪ್ರತಿಯೊಬ್ರು ಕೂಡ ಕಾಲ್ ಮಾಡಿದಾಗ, ಪ್ರತಿಯೊಬ್ರು ಕೂಡ ಕರೆ ಮಾಡಿದಾಗ ಹೇಳುವಂಥದ್ದು ರೆಮೋನಾ ಅವರ ಸಾಧನೆಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡ್ತಾರೆ. ಜೊತೆಗೆ ಅವರ ತಾಯಿ ಬಗ್ಗೆ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ರೆಮೋನಾ ಅವರು ಈ ಸ್ಥಾನದಲ್ಲಿ ಇರಬೇಕು ಅಂತ ಬಂದಾಗ ಅವರ ತಾಯಿ ಪ್ರಮುಖವಾಗಿರುವಂಥ ಕಾರಣ ಅನ್ನುವಂಥದ್ದು. ಇವನ್ ನಾನು ಕೂಡ ನೋಡಿದ್ದೇನೆ ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ ನೋಡಿದಾಗ ಅವರ ತಾಯಿ ಇವರ ಹಿಂದೆಯೇ ಇರ್ತಾರೆ. ಆ ಪ್ರಾಪರ್ಟಿಗಳನ್ನು ಹಿಡಿದುಕೊಂಡು
ಮಾಡುವಂತಹ ಒಂದು ಕಮಿಟ್ಮೆಂಟ್, ಈ ಒಂದು ಹೆಣ್ಮಗಳು ಈ ಸ್ಥಾನದಲ್ಲಿ ಇರಬೇಕು ಅಂತ ಬಂದಾಗ ಆ ತಾಯಿಯ ಒಂದು ಸಾಧನೆ ಕೂಡ, ಆ ತಾಯಿಯ ಒಂದು ಕಮಿಟ್ಮೆಂಟ್ ಕೂಡ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಈ ರೀತಿ ತಾಯಿಯಂದಿರು ಸಪೋರ್ಟ್ ಅನ್ನ ಕೊಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಸಾಧನೆಯನ್ನ ಮಾಡ್ತಾರೆ. ಮತ್ತೆ ಸಪೋರ್ಟ್ ಕೊಡುವಂತಹ ತಾಯಿಯಂದಿರು ಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ತಾಯಿಯನ್ನ ಹೊಗಳ್ತಾ ಇದ್ದಾರೆ ಅಂತ ಬಂದಾಗ ನಾನು ಕೂಡ ಆ ತಾಯಿಯನ್ನ ಹೊಗಳ್ತೇನೆ. ಜೊತೆಗೆ ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ತುಂಬಾನೇ ಖುಷಿ ಆಯ್ತು ತಮ್ಮ ಬಗ್ಗೆ. ಪ್ರಥಮ ಕಾಲರ್ ಹೇಳಿದಾಗೆ ಈ ಸ್ಥಾನದಲ್ಲಿ ರೆಮನ್ ಅವರು ಇರಬೇಕು ಅಂತ ಬಂದಾಗ ತಾವು ಪಟ್ಟಿರುವಂತಹ ಶ್ರಮ, ಕಮಿಟ್ಮೆಂಟ್ ನಿಜವಾಗ್ಲೂ ಕೂಡ ಅಮೇಸಿಂಗ್, ಡೌಟೇ ಇಲ್ಲ. ಅಂಡ್ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ನಾನು ಹೇಳ್ತಾ ಇರುವಂಥದ್ದು, ರೆಮನ್ ಅವರ ತಾಯಿ ಕೂಡ ಬಂದಿದ್ದಾರೆ. ರೆಮನ್ ಅವರ ತಾಯಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ. ಎಸ್, ರೆಮನ್ ಅವರು ಪ್ರತಿಯೊಬ್ಬರು ಕೂಡ ತಮ್ಮ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ವೈ ಯು ಆರ್ ಹಿಯರ್ ಅಂತ ಬಂದಾಗ ಬಿಕಾಸ್ ಆಫ್ ಯುವರ್ ಮದರ್ ಅನ್ನೋಂಥ ವಿಚಾರ. ಎಸ್, ರೆಮನ್ ಅವರು ಏನು ಹೇಳ್ತೀರಾ? ಅಂಡ್ ಎಷ್ಟು ಸಪೋರ್ಟ್ ಮಾಡ್ತಾರೆ ತಮ್ಮ ತಾಯಿ? ಸೊ that is true, like yes. Because of my mom I'm here. ಮತ್ತೆ ನಾನು ಎಷ್ಟು ಸಹ ರಿಕ್ವೆಸ್ಟ್ ಮಾಡಿದ್ರೆ ಸಹ ಅವರು ಬರೋದಿಲ್ಲ ಸ್ಟೇಜಿಗೆ. ಇಲ್ಲ, she like मैं पर्दे के पीछे, पर्दे के सामने नहीं. ಸೊ ಅದನ್ನು ಕೇಳಿ ಸಾಕಾಯ್ತು. ಇವತ್ತು ತುಂಬಾ ರಿಕ್ವೆಸ್ಟ್ ಮಾಡಿ ಅಲ್ಲಿ ಹೌದು ಸರ್. ಸೊ ಮತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಲೈಕ್ ಇನ್ ಎಜುಕೇಶನ್ ಆರ್ ಡ್ಯಾನ್ಸ್. if I back off any lessons and all in class, ಅವರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಅವರು ನನಗೆ ಟೀಚ್ ಮಾಡ್ತಾರೆ. ಟಿಲ್ 10th ಸ್ಟ್ಯಾಂಡರ್ಡ್ ಹಾಗಿತ್ತು, ಈಗ ನಾನು ಮಾಡ್ತೇನೆ. ಸೊ ಅವರು ಕಲಿಸ್ತಾರೆ. ಮತ್ತೆ ಡ್ಯಾನ್ಸ್ ಸೇಮ್, ಏನಾದರೂ ಪ್ರಾಪರ್ಟೀಸ್ ಇದೆ, ಲೈಕ್ ನಾವು ಗ್ಲಾಸ್ ಪೀಸಸ್, ನನಗೆ ಫಸ್ಟ್ ಆಫ್ ಆಲ್ ತುಂಬ ಹೆದರಿಕೆ ಇತ್ತು ಗ್ಲಾಸ್ ಪೀಸಸ್ ಆಮೇಲೆ. ಸೊ ಫಸ್ಟ್ ಅಮ್ಮ ಮೇಲೆ ನಿಂತು ಶಿ ಸ್ಟುಡ್ ಫಸ್ಟ್ ಆನ್ ಇಟ್, ಮತ್ತೆ ನನಗೆ ಕೊಟ್ಟರು, ಲೈಕ್ ಏನು ಆಗುದಿಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಸೊ ಅದನ್ನು ಟು ಟೇಕ್ ದಟ್ ಟೆಕ್ನಿಕ್ ಐ ಟುಕ್ ನಿಯರ್ಲಿ 2-3 years. ಅದರ ಮೇಲೆ ಜಸ್ಟ್ ವಾಕ್ ಮಾಡಲಿಕ್ಕೆ ಮತ್ತೆ ಸ್ಟೆಪ್ಸ್ ಮಾಡಲಿಕ್ಕೆ ತುಂಬ ಇಯರ್ಸ್ ಬೇಕಿತ್ತು. ಆ್ಯಂಡ್ ಹೌಎವರ್ ಐ ಗಾಟ್ ಇಟ್. ಮತ್ತೆ ಈಗ ಡ್ಯಾನ್ಸ್ ಮಾಡ್ತೇನೆ, ಇವನ್ ಐ ಜಂಪ್, ಬಟ್ ಗ್ಲಾಸ್ ಪೀಸಸ್ ಹೋಗ್ತದೆ. ಅದು ಹೋಗಿ ಈಗ ಹೋಗ್ತದೆ ಅಂದ್ರೆ ನಿಮ್ಮ ಬಾಡಿ ಒಳಗೆ ಹೋಗುತ್ತೆ ಗ್ಲಾಸ್ ಪೀಸಸ್ಗಳು. ಏನಾಗುತ್ತೆ? ಪೇನ್ ಆಗಲ್ವಾ? ಪೇನ್ ಆಗ್ತದೆ ಸರ್, ಬಟ್ ಅದು ಪೇನ್ ಆಫ್ಟರ್ ಡ್ಯಾನ್ಸ್ ಗೊತ್ತಾಗ್ತದೆ, ಡ್ಯಾನ್ಸ್ ಮಾಡುವಾಗ ಗೊತ್ತಾಗೋದಿಲ್ಲ. ಸೊ ಅದು ಎಷ್ಟು ಕೂಡ ಸಹ ಹಾಗೆ ಸರ್. ಅಂದ್ರೆ ಆಫ್ಟರ್ ದಟ್ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳುದು ನಾವು ಕೇಳುವಂತದ್ದು. ಹಾಗೆ ಪ್ರಾಬ್ಲಮ್ ಜಾಸ್ತಿ ಕಟ್ ಬರ್ತದೆ ಸರ್, ಅದು ಈಗ ಹ್ಯಾಬಿಟ್ ಆಗಿದೆ. ಓಕೆ. ತಮ್ಮ ತಾಯಿ ತಮ್ಗೆ ಕಲಿಸ್ತಾರೆ ಯಾವ ರೀತಿ ಇರ್ಬೇಕು, ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದು. ಆಫ್ಟರ್ ದಟ್ ತಾವು ಮಾಡ್ತೀರಾ. ರಿಯಲಿ ಅಮೇಸಿಂಗ್ ಮೇಡಮ್ ಅವರು. ಎಸ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ದಯಮಾಡಿ ನಮ್ಮ ಒಂದು ರಿಕ್ವೆಸ್ಟ್, ತಾವು ಬರಬೇಕು ಅನ್ನುವಂಥದ್ದು. ಸ್ವಲ್ಪ ಯಾಕಂದ್ರೆ ಈ ಒಂದು ಮಗಳ ಸಾಧನೆಗೆ ತಾವುಗಳು ಕೂಡ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತಾರೆ, ತಾವು ಪ್ರಮುಖವಾಗಿರೋ ಪಾತ್ರ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅನೇಕ ಜನರ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಅವರ ತಾಯಿಯನ್ನು ಹೊಗಳಿಕೊಂಡು. ಸೊ ಹಾಗಾಗಿ ಮೇಡಮ್ ಅವರು ದಯಮಾಡಿ ಬರಬೇಕು ಅನ್ನೋದು ನಮ್ಮ ಒಂದು ವಿನಂತಿ. ಜೊತೆಗೆ ನನ್ನ ಟೆಕ್ನಿಕಲ್ ಟೀಮ್ ಜೊತೆ ಕೂಡ ನಾನು ಕೇಳ್ತೇನೆ, ದಯಮಾಡಿ ತಾಯಿ ಜೊತೆ ಒಂದು ಮಾತುಗಳನ್ನು ಕೇಳಬೇಕು ಅನ್ನೋದು. ಜೊತೆಗೆ ಬೆಂಕಿಗಳಿರುತ್ತೆ, ಒಂದು ಕಡೆ ಆ ಗ್ಲಾಸ್ ಪೀಸಸ್ಗಳ ಮೇಲೆ ಡ್ಯಾನ್ಸ್ ಮಾಡಬೇಕು, ಸ್ಟಿಕ್ ಮೇಲೆ ನಡೆದುಕೊಂಡಿರುವ ಹೋಗುವಂತಹ ಡ್ಯಾನ್ಸ್ಗಳು. ಸೊ ನಿಜವಾಗ್ಲೂ ಕೂಡ ಇದೆಲ್ಲವೂ ಕೂಡ ಆಗ್ತದೆ ಅಂತ ಬಂದಾಗ ಹೌ ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಎಸ್, ರೆಮನ್ ಅವ್ರು ಏನ್ ಹೇಳ್ತೀರಾ? ತಾವು ಹೇಳಿದಿರ ಅಲ್ಲಿ ತಮ್ಮ ತಲೆಗೂದಲಿಗೆ ಕೂಡ ಬೆಂಕಿ ಹತ್ತಿಕೊಂಡಿತ್ತು ಅನ್ನುವಂತಹ ವಿಚಾರ. ಎಸ್, ನಿಜವಾಗ್ಲೂ ಕೂಡ ತುಂಬಾ ಕಷ್ಟ ಇದೆ ನೋಡುವಾಗ್ಲೇ ನಮ್ಗಳಿಗೆ ಹೇಗ್ ಮಾಡ್ತೀರಾ ಅನ್ನೋಂಥದ್ದು, ಬಿಕಾಸ್ ಆಫ್ ಯುವರ್ ಬಿಗ್ ಪವರ್, ಯುವರ್ ಮದರ್. ಸೊ ಆ ಒಂದು ನಡುವಲ್ಲಿ ಎಸ್, ಸೊ ಸರ್ಟನ್ ಸ್ಟೇಜಸ್ ಅಲ್ಲಿ ಪರ್ಫಾರ್ಮೆನ್ಸ್ ಕರೆಕ್ಟ್ ಹೋಗ್ತದೆ, but sometimes we cannot say because of sometimes wind direction ಎಲ್ಲ ಅದು ಫೈರ್ ಆಚೆ ಈಚೆ ಹೋಗ್ತದೆ, or it'll burn ornaments, it'll burn my skin. ಮತ್ತೆ ಒಮ್ಮೊಮ್ಮೆ ಏನಾಗ್ತದೆ ಅಂತ ಅದು ಮಡ್ ಪಾಟ್ ಓವರ್ ಹೀಟ್ ಆಗಿ ಅದು ಬರ್ಸ್ಟ್ ಆಗ್ತದೆ ಕೈಯಲ್ಲಿ. ಸೊ ಆವಾಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇಲ್ಲಿ ಬಿಡ್ರೆ stage will catch on fire. If I throw, it'll go to the people. So I cannot risk doing that. Correct. So ಅದನ್ನು ಹ್ಯಾಂಡಲ್ಲಿ ಹೇಗೆ ಹೋಲ್ಡ್ ಮಾಡ್ತಾರೆ, ಮತ್ತೆ ಅಮ್ಮ ಎಲ್ಲ ಬರ್ತಾರೆ ನೀರನ್ನ ತುಂಬಿಕೊಂಡು ಅಲ್ವಾ. ಓಕೆ, ನನ್ನ ಇಲ್ಲಿ ಬರುವಂತ ಪ್ರಶ್ನೆ, ಅನೇಕ ಡ್ಯಾನ್ಸ್ ಫಾರ್ಮ್ಗಳನ್ನು ನಾವು ನೋಡಿದ್ದೇವೆ. ವೈ ರೆಮನ್ ಅವರು ಈ ರೀತಿ ಮಾಡಬೇಕು, ಪ್ರಯೋಗಗಳನ್ನ ಮಾಡಬೇಕು, ಯಾಕೆ ಡಿಫ್ರೆಂಟ್ ಆಗಬೇಕು ಅನ್ನೋಂಥ ವಿಚಾರ ಬರುತ್ತೆ. ಯಾಕಂದ್ರೆ ಅನೇಕ ಡ್ಯಾನ್ಸ್ಗಳು ಬರುತ್ತೆ, ಏನಾದ್ರು ಮಾಡಿದ್ರೆ ಆಗ್ಬೋದಪ್ಪ. ಆ್ಯಂಡ್ ರೆಮನ್ ಅವರು ಆಲ್ರೆಡಿ ದ ಬೆಸ್ಟ್ ಡ್ಯಾನ್ಸರ್, ಡೌಟೇ ಇಲ್ಲ ಅದರಲ್ಲಿ. ಸೊ ಅದರಲ್ಲೇ ಸಾಧನೆ ಮಾಡ್ಬೋದಿತ್ತು, ಆದರೆ ಇಂತಹ ರಿಸ್ಕ್ಗಳನ್ನು ತೆಗೆದುಕೊಂಡು ಮಾಡುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಬೇಡ ಅನ್ನುವಂಥದ್ದು ಕೂಡ ತಮ್ಗಳಿಗೆ ಆಗಿಲ್ಲ ಇಷ್ಟವರೆಗೆ ಅನ್ನುವಂಥದ್ದು ಪ್ರಶ್ನೆ. ಎಸ್, ಏನು ಹೇಳಿ? ಸೊ
ಭಯ ತುಂಬಾ ಇದೆ, ಇದೆ, ಈಗ ಇದೆ, ಸಹ ಇದೆ. ಇದೆ, ಹಾ, okay. ಅದು ಲೈಕ್ ಫೈರ್ ಅಲ್ಲಿ ಏನಾದ್ರೂ ನ್ಯೂ ಮಾಡುವಾಗ ಅದು ತುಂಬಾ ಲೈಕ್ ಭಯ ಇರ್ತದೆ. ಸೊ ಬಟ್ ಆದ್ರೆ ಸಹ ಅದು ಗೊತ್ತಿಲ್ಲ, ಒಳಗಿಂದ ಇಂಟ್ರೆಸ್ಟ್ ಉಂಟು, ಲೈಕ್ ಮಾಡ್ಬೇಕು, ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ. ಸೊ ಅದೊಂದು ಇಂಟ್ರೆಸ್ಟ್ ಬರ್ತದೆ, ಮತ್ತೆ ಕ್ವಶನ್ ಸಹ ಬರ್ತದೆ ಯಾಕೆ ಆಗುದಿಲ್ಲ ಅಂತ. ಸೊ ಮತ್ತೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡಿ ಅದನ್ನು ಮತ್ತೆ ಇನ್ಕ್ರೀಸ್ ಮಾಡಿ ಮಾಡಿ ತುಂಬಾ ಪ್ರಾಕ್ಟೀಸ್ ಇರ್ತದೆ. ಸೊ ಅದರಲ್ಲಿ ತುಂಬಾ ಇಂಜರೀಸ್ ಎಲ್ಲ ಆಗ್ತದೆ, ಬಟ್ ಸ್ಟಿಲ್. ಓಕೆ ಓಕೆ, ನಾವು ನೋಡಿದಾಗ ಇಲ್ಲಿ ಕೆಲವು ಫಾರ್ಮ್ಗಳನ್ನು ತಾವು ಮಾಡಿದ್ದೀರಾ. ತುಂಬಾನೇ ಡಿಫಿಕಲ್ಟ್ ಅಥವಾ ತುಂಬಾನೇ ಕಷ್ಟ ಅಂತ ಹೇಳಿದ್ರೆ, ರಿಸ್ಕ್ ಅಂತ ಹೇಳಿದ್ರೆ ಯಾವುದಂತ ಕಾಣ್ತದೆ ತಮಗೆ? ಡ್ಯಾನ್ಸ್ ಫಾರ್ಮ್ಸ್ ಅಲ್ಲಿ ನನಗೆ ತುಂಬಾ ಕಷ್ಟ ಪ್ಲಸ್ ಫೇವ್ರೇಟ್ ಭರತನಾಟ್ಯಮೇ. ಇಟ್ಸ್ ಟಫ್ ಬಿಕಾಸ್ ಭರತನಾಟ್ಯಂ ಅಲ್ಲಿ ಏನ್ ಪೋಸ್ಚರ್ಸ್ ಇದೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ಇಟ್ ಫಾರ್ ಅ ಲಾಂಗ್ ಟೈಮ್. ಮತ್ತೆ ಅದನ್ನು ಗ್ಯಾಸ್ ಮಾಡ್ಲಿಕ್ಕೆ ಅದು ಡೆಡಿಕೇಶನ್ ಬೇಕು. ದೆನ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಭರತನಾಟ್ಯಂ ಟು ಗೆಟ್ ಭರತನಾಟ್ಯಂ. ಸೊ ಅದಕ್ಕೆ ಅದು ಒನ್ ಡ್ಯಾನ್ಸ್ ಫಾರ್ಮ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಮತ್ತೆ ಲೈಕ್ ಯು ಶುಡ್ ಗೆಟ್ ನಾಲೆಜ್ ಅಬೌಟ್ ಇಟ್, ಮತ್ತೆ ಲೈಕ್ ಈಸಿ ಆಗ್ತದೆ. ಭರತನಾಟ್ಯಂ ಅಲ್ಲಿ ತುಂಬಾ ಡಿಫ್ರೆನ್ಸ್, ಲೈಕ್ ಡಿಫ್ರೆಂಟ್ ಸ್ಟೈಲ್ಸ್ ಎಲ್ಲ ಇದೆ. ಸೊ ಲೈಕ್ ಈಗ ತಾಂಡವ್ ಮೀನ್ಸ್ ಇಟ್ ಇಸ್ ಫುಲ್ಲಿ ಸ್ಟಿಫ್, ಲಾಸ್ಯ ಮೀನ್ಸ್ ಫುಲ್ಲಿ ಸ್ಮೂತ್. ಸೊ ಅದನ್ನು ಲೈಕ್ ಗ್ಯಾಸ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಇರ್ತದೆ, ಮತ್ತೆ ಸಡನ್ ಚೇಂಜ್ ಆಗ್ಲಿಕ್ಕೆ ಸಹ ತುಂಬಾ ಕಷ್ಟ ಇದೆ. ಸೊ ಐ ಫೀಲ್ ಭರತನಾಟ್ಯಂ ಇಸ್ ಟಫ್. ಓಕೆ ಸರಿ, ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ದೀಕ್ಷಿತ್, ಉಡುಪಿಯಿಂದ. ದೀಕ್ಷಿತ್ ಅವರು ಉಡುಪಿಯಿಂದ. ನಮಸ್ತೆ ದೀಕ್ಷಿತ್ ಅವರೇ, ಮಾತಾಡಿ ಸರ್. ಕಂಗ್ರ್ಯಾಚುಲೇಷನ್ ಮೇಡಮ್. ಥ್ಯಾಂಕ್ ಯು ಸರ್. ಹಲೋ, ಕೇಳ್ತಾ ಇದೆ. ಮುಂದುವರಿಲಿ ನಿಮ್ಮದು, ಇನ್ನು ಸಹ ಪ್ರಶಸ್ತಿ ಎಲ್ಲ ಸಿಗ್ಲಿ. ಥ್ಯಾಂಕ್ ಯು ಸರ್. ಈಗ ನೋಡಿದೆ ನಿಮ್ದು ಇದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಡೇಂಜರಸ್ ಆಗಿ ಉಂಟು. ಕಾಲಿಗೆಲ್ಲ ತಾಗುದೆಲ್ಲ ಉಂಟಲ್ಲ ಅಲ್ವಾ? ನಿಜ ನಿಜ. ತುಂಬಾ ಚಂದ, ತುಂಬಾ ಸೂಪರ್ ಆಗಿ ಉಂಟು. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೊತೆಗೆ ಅನೇಕ ಕರೆಗಳು, ಜೊತೆಗೆ ಕಮೆಂಟ್ಸ್ಗಳು ಕೂಡ. ಸತೀಶ್ ಕುಮಾರ್ ಪೊಳಲಿ ಅವರು ಹೇಳಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ರೆಮೋ ಅಂಡ್ ನಮ್ಮ ಕುಡ್ಲಾ ಅಂಡ್ ಪ್ರಕಾಶ್ ಪೂಜಾರಿ, ಕಂಗ್ರ್ಯಾಚುಲೇಷನ್ಸ್ ರೆಮೋನಾ, ಗಾಡ್ ಬ್ಲೆಸ್ ಯು. ಸುಮಿತ್ ಮಾರೂರ್ ಅವರು ಕಂಗ್ರ್ಯಾಚುಲೇಷನ್ಸ್. ಶ್ರೀಕೃಷ್ಣ ಕಂತಿಲಾ, ಜೊತೆಗೆ ಗೀತಾ ಶೆಟ್ಟಿ, ಜಾರ್ಜ್ ಡಿಸೋಜಾ, ಸೊ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ರೆಮನ್ ಅವರು ಅನೇಕ ಡ್ಯಾನ್ಸ್ ಫಾರ್ಮ್ಗಳನ್ನು ಮಾಡ್ತಾರೆ. ಜೊತೆಗೆ ವಿಭಿನ್ನ ಯಾಕೆ ಅಂತ ಬಂದಾಗ ತುಂಬ ರಿಸ್ಕಿ ಆಗಿರುವಂಥದ್ದು, ಜೊತೆಗೆ ಭಯಾನಕವಾಗಿರುವಂತಹ ಒಂದು ಡ್ಯಾನ್ಸ್ಗಳನ್ನು ಮಾಡ್ತಾರೆ ಅಂತ ಬಂದಾಗ ತಾವು ನೋಡ್ಕೊಂಡು ಬಂದ್ರಿ. ಜೊತೆಗೆ ನಮ್ಮ ಕುಡ್ಲ ವಾಹಿನಿಯಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದ್ರು, ಅದ್ಭುತವಾಗಿರುವಂಥ ಡ್ಯಾನ್ಸ್ಗಳನ್ನು ಮಾಡಿದ್ರು. ಜೊತೆಗೆ ಈ ಒಂದು ವಿಚಾರ ಪ್ರತಿಯೊಬ್ಬರು ಕೂಡ ಹೆಮ್ಮೆ ತರುವಂತಹ ವಿಚಾರ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಬೆಳಿಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ರೆಮನ್ ಅವರಿಗೆ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಕೊಡ್ತಾರೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಜೊತೆಗೆ ರಾಜ್ಯದಲ್ಲಿ ಏಕೈಕ ಹೆಣ್ಣುಮಗಳಿಗೊಬ್ಳಿಗೆ, ಹುಡುಗಿಗೊಬ್ಳಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು ಹೆಮ್ಮೆ ತರುವಂತಹ ವಿಚಾರ. ರೆಮನ್ ಅವರು ಇಂಥ ಅದ್ಭುತವಾಗಿರುವಂಥ ಡ್ಯಾನ್ಸ್ ಮಾಡ್ತೀರಾ ಅಂತ ಬಂದಾಗ, ಈಗ ತಾವು ಇರುವಂಥದ್ದು ಫಸ್ಟ್ PUC ಪದವು ಕಾಲೇಜಿನಲ್ಲಿ ತಾವು ಕಲಿತಾ ಇರುವಂಥದ್ದು. ಯಾವಾಗ ತಾವು ಈ ನೃತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರುವಂಥದ್ದು, ಯಾವಾಗದಿಂದ ಬಂದಿರುವಂಥದ್ದು? ಎಸ್, ಈ ಒಂದು ಇಂಟ್ರೆಸ್ಟಿಂಗ್. ನಾನು 3 ವರ್ಷ ಇರುವಾಗ. 3 ವರ್ಷ ಇರುವಾಗಲೇ. ಸೊ ಇಟ್ ಹ್ಯಾಸ್ ಬೀನ್ 13 years since I started my journey in ಭರತನಾಟ್ಯಂ. ಓಕೆ, 13 years. ಫಸ್ಟ್ ಆಗಿ ತಾವು ಪ್ರಾರಂಭ ಮಾಡಿರುವಂತಹ ನೃತ್ಯ ಪ್ರಕಾರ ಭರತನಾಟ್ಯಂ. ಓಕೆ, 3 ವರ್ಷದಲ್ಲೇ. ಓಕೆ 3 ವರ್ಷದಲ್ಲೇ ಭರತನಾಟ್ಯಂ ಪ್ರಥಮವಾಗಿ ತಾವು ಏನೋ ಈ ಡ್ಯಾನ್ಸ್ ಫಾರ್ಮ್ ಅನ್ನ ತಾವು ಆಯ್ಕೆ ಮಾಡಿಕೊಂಡಿರೋದು. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋದು, ಇದೇ ಕ್ಷೇತ್ರದಲ್ಲಿ ನಾನು ಮಾಡಬೇಕು, ಐ ವಾಂಟ್ ಟು ಡೂ ಸಮಥಿಂಗ್ ಅನ್ನುವಂಥದ್ದು ಯಾವಾಗ ಬಂತು? ಸೊ ಮೊದಲು ಅಷ್ಟು ಇರಲಿಲ್ಲ ಸರ್. ಮತ್ತೆ ಲೈಕ್ ಆವಾಗ ನಾನು ಸಣ್ಣ, ಲೈಕ್ ಐ ವಾಸ್ ಸ್ಮಾಲ್ ಆ್ಯಂಡ್ ಅಮ್ಮ ನನಗೆ ತುಂಬ ಇದು ಇಂಟ್ರೆಸ್ಟ್ ಅನ್ನು ಲೈಕ್ ಶಿ ಶೋಡ್ ಮಿ ದಿ ಇಂಟ್ರೆಸ್ಟಿಂಗ್ ಸೈಡ್ ಆಫ್ ಭರತನಾಟ್ಯಂ. ಸೊ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇತ್ತು. ಅದರಿಂದ ನನಗೆ ಸ್ವಲ್ಪ ಇನ್ಸ್ಪಿರೇಷನ್ ಬಂತು, ಪ್ಲಸ್ ಇಂಟ್ರೆಸ್ಟ್ ಸಹ ಬಂತು ಭರತನಾಟ್ಯಮಲ್ಲಿ. ಮತ್ತೆ ನಾನು ತುಂಬ ನೋಟಿಸ್ ಮಾಡಿದೆ, ಲೈಕ್ ಭರತನಾಟ್ಯಂ ಇಸ್ ಅ ಯೂನಿವರ್ಸಲ್ ಡ್ಯಾನ್ಸ್, ಬಟ್ ದೇರ್ ಇಸ್ ಅ ಹ್ಯೂಜ್ ರಿಲಿಜಿಯಸ್ ಬ್ಯಾರಿಯರ್. ಸೊ ಅದನ್ನು ಬ್ರೇಕ್ ಮಾಡಲಿಕ್ಕೆ ನಾನು ತುಂಬ ಟ್ರೈ ಮಾಡ್ತಾ ಇದ್ದೇನೆ ಸರ್ ಈಗಲೂ ಸಹ. ಲೈಕ್ ಭರತನಾಟ್ಯಂ ಇಸ್ ಅ ಯೂನಿವರ್ಸಲ್ ಡ್ಯಾನ್ಸ್, ಬಟ್ ಸಮಟೈಮ್ಸ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸರ್. ಸೊ ಲೈಕ್
I want it to be, if it is universal, I want it to be universal. ಓಕೆ 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 ಸೂಪರ್ ಸೂಪರ್. ಒಂದು ಒಳ್ಳೆಯ ವಿಚಾರವನ್ನು ಹೇಳಿರುವಂಥದ್ದು, ಎರಡು ಮಾತುಗಳಿಲ್ಲ ಅದರಲ್ಲಿ. ಸೊ ಅದರಲ್ಲಿ ಸಾಧನೆಯನ್ನ ಮಾಡಿದ್ದೀರಾ, ಈಗ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಚಾರವನ್ನ ಮಾಡಿದ್ದೀರಾ. ದಟ್ಸ್ ರಿಯಲಿ ಪ್ರೌಡ್ ಫೀಲ್ ಅನ್ನುವಂಥದ್ದು. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾವು ರಿಚರ್ಡ್, ಉಡುಪಿಯಿಂದ. ನಮಸ್ತೆ ರಿಚರ್ಡ್ ಸರ್, ಮಾತಾಡಿ ಸರ್. ಒಳ್ಳೆ ಆಗಿದೆ ಡ್ಯಾನ್ಸ್. ಥ್ಯಾಂಕ್ ಯು ಸರ್. ಕೊಂಕಣಿ ಬರ್ತದ? ಕೊಂಕಣಿ ಬರ್ತದ ಅಂತ ಕೇಳ್ತಾ ಇದ್ದಾರೆ. ಹಾ ಸರ್. ಬರೋದಲ್ಲ. ಥ್ಯಾಂಕ್ ಯು. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಎಸ್, ಒಳ್ಳೆದಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಡ್ಯಾನ್ಸ್ಗಳು. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ನನ್ನ ಹೆಸರು ಪ್ರಮೋದ್ ಆಳ್ವಾ ಅಂತ. ಸರ್ ನಮಸ್ತೆ ಸರ್. ಅನೇಕ ಇಂತಹ ಪ್ರತಿಭೆಗಳನ್ನ ಸೃಷ್ಟಿಸಿರುವಂತಹ ನಮ್ಮ ಮಂಗಳೂರಿನ ಹೆಮ್ಮೆಯ ನೃತ್ಯಗಾರರು ನಮ್ಮ ಪ್ರಮೋದ್ ಆಳ್ವಾ ಸರ್. ಎಸ್ ಸರ್, ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಮೋನ, ತುಂಬಾನೇ ಖುಷಿ ಆಯ್ತು. ತುಂಬಾನೇ ನಾವು ಎಂಟೈರ್ ಮ್ಯಾಂಗ್ಳೂರ್ ಆಗ್ಲಿ ಕರ್ನಾಟಕ ಆಗ್ಲಿ ತುಂಬಾನೇ ಪ್ರೌಡ್ ಆಸ್ ಅ ಡಾನ್ಸರ್, ಆಸ್ ಅ ಕೊರಿಯೋಗ್ರಾಫರ್, ತುಂಬಾನೇ ಪ್ರೌಡ್ ಪಡುವಂತ ವಿಷಯ ಸಿಮೋನ್. ಅವರಿಗೆ ಒಂದು ಕಾಂಗ್ರಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅಲ್ವಾ, ನಿಜ. ಜೊತೆಗೆ ಸರ್, ತಮ್ಮ ಬಗ್ಗೆ ಕೂಡ ಹೇಳಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ. ತಮ್ಮ ಬಗ್ಗೆ ಕೂಡ ನಮ್ಮ ರೆಮನ್ ಅವರು ಹೇಳಿದ್ರು. ಪ್ರಮೋದ್ ಆಳ್ವಾ ಸರ್, ಈಗ ರೆಮನ್ ಅವರು ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಬಂದಾಗ, ಇವತ್ತು ನರೇಂದ್ರ ಮೋದಿ ಅವರು ಕೂಡ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ. ಇಟ್ಸ್ ನಾಟ್ ಅ ಸ್ಮಾಲ್ ಇಶ್ಯೂ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಏಕೈಕ ಬಾಲಕಿ ರೆಮನ್ ಅವರಿಗೆ ಈ ಒಂದು ಪ್ರಶಸ್ತಿ ಪಡೆದುಕೊಂಡಿರುವಂತದ್ದು. ಏನ್ ಹೇಳ್ತೀರಾ? ಆಸ್ ಎ ತಾವು ಕೂಡ ಅನೇಕ ಪ್ರತಿಭಾನ್ವಿತರನ್ನ ಸೃಷ್ಟಿ ಮಾಡಿರುವಂತಹ ಗುರುಗಳು, ಹಾಗಾಗಿ ಪ್ರಮೋದ್ ಆಳ್ವಾ ಸರ್. ಡೆಫಿನೆಟ್ಲಿ ರೆಮೋನದ್ದು ಪರ್ಫಾರ್ಮೆನ್ಸ್ ಆಗ್ಲಿ, ರೆಮೋನದ್ದು ಹಾರ್ಡ್ ವರ್ಕ್ ಆಗ್ಲಿ, ನಾವು ಈಗ ಅದಿಂದ ನೋಡಿದಲ್ಲ. ವೆನ್ ಶಿ ವಾಸ್ ವೆರಿ ಸ್ಮಾಲ್, ಫಸ್ಟ್ ಆಫ್ ಆಲ್ ನಮ್ಗೆ ತುಂಬಾನೇ ಒಂದು ಯೂಶಲಿ ಏನ್ ಹೇಳ್ತಾರೆ, ಕ್ಯಾಥಲಿಕ್ ಮಕ್ಕಳು ಒಂದು ಭರತನಾಟ್ಯಂ ಡಾನ್ಸ್ ಫಾರ್ಮ್ಸ್ ಅನ್ನ ಅದ್ರಲ್ಲಿ ತುಂಬಾನೇ ಶ್ಲೋಕ ಇರ್ತದೆ, ಅದರಲ್ಲಿ ವರ್ಣಾಸ್ ಕಲೀಲಿಕ್ಕೆ ಇರ್ತದೆ, ತುಂಬಾನೇ ನೀವು ಕಂಪ್ಲೀಟ್ ತೊಡಗ್ಬೇಕಾಗ್ತದೆ ಆ ಫಾರ್ಮ್ಸ್ ಅನ್ನೆಲ್ಲ ಕಲಿಯುವಾಗ. ಸೊ ಅಂತ ಇಂಟ್ರೆಸ್ಟ್ ಇತ್ತು, ಆ ಫಾರ್ಮ್ಸ್ ಅನ್ನು ಕಲ್ತು ಈ ಸೈಡ್ ಇಂದ ಬಾಲಿವುಡ್ ಆಗ್ಲಿ ಬೇರೆ ಫಾರ್ಮ್ಸ್ ಅನ್ನು ಎಲ್ಲಾ ಇದು ಡಾನ್ಸ್ ಫಾರ್ಮ್ಸ್ ಅನ್ನ ಕಲ್ತು ಅದನ್ನು ತುಂಬಾನೇ ಅವಳು ಒಂದು ಕಂಪ್ಲೀಟ್ ಇಷ್ಟು ಯಂಗ್ ಏಜ್ ಅಲ್ಲಿ ಅದಕ್ಕೆ ಕಂಪ್ಲೀಟ್ ಅವಳು ಡೆಡಿಕೇಶನ್ ಕೊಟ್ಟಿದ್ದಾಳೆ ಅಂದ್ರೆ ಇಟ್ಸ್ ರಿಯಲಿ ಅಮೇಸಿಂಗ್. ನಾನು ಅವಳಿಗೆ ತುಂಬಾನೇ ಆಲ್ ದ ಬೆಸ್ಟ್, ಅವಳ ಫ್ಯೂಚರ್ಗೂ ತುಂಬಾನೇ ಆಲ್ ದ ಬೆಸ್ಟ್ ಅಂತ ಹೇಳಿಕ್ಕೆ ಬಯಸ್ತೇನೆ. ಎಸ್ಪೆಷಲಿ ಶಿ ವಾಸ್ ಡೂಯಿಂಗ್ ಒನ್, ಅದು ತಲೆಯಲ್ಲಿ ಬೆಂಕಿತ್ತು, ಐ ಮೀನ್ ಅದೊಂದು ಪಾಟ್ ಅಲ್ಲಿ ಬೆಂಕಿತ್ತು. ಯೂಶಲಿ ಹೂಲಾ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ದಟ್ ಈಸ್ ರಿಯಲಿ ಅಮೇಸಿಂಗ್. ನಾನು ತುಂಬಾ ಫ್ಯಾನ್ ಆಗಿಬಿಟ್ಟೆ ಆ ಪರ್ಫಾರ್ಮೆನ್ಸ್ ಅನ್ನು ನೋಡಿ. ಬ್ಯೂಟಿಫುಲ್ ಸರ್. ಜೊತೆಗೆ ಅನೇಕ ನೃತ್ಯಪಟುಗಳನ್ನು ತಾವು ನೋಡಿದ್ದೀರಾ. ವೈ ಶಿ ಇಸ್ ಡಿಫ್ರೆಂಟ್ ಅಂತ ತಮಗೆ ಒಂದು ಭಾವನೆ ತಾವು ಕೂಡ ಗಮನಿಸಿದ್ದೀರಾ. ಸೊ ದಟ್ಸ್ ವೈ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ವೈ ರೆಮನ್ ಅವರು ಡಿಫ್ರೆಂಟ್ ಆಗಿ ಕಾಣ್ತಾರೆ? ಹಲೋ ಸರ್, ಕೇಳ್ತಾ ಇದೆಯಾ? ಸ್ವಲ್ಪ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ. ಹೇಳಿ, ಈಗ ಕೇಳ್ತಾ ಇದೆಯಾ ಸರ್? ರೆಮನ್ ಅವರ ನೃತ್ಯಗಳನ್ನ ನೋಡಿದ್ದೇವೆ, ಅನೇಕ ಜನರ ನೃತ್ಯಗಳನ್ನ ನೋಡಿದ್ದೇವೆ. ರೆಮನ್ ಅವರು ಮಾಡುವಂತ ನೃತ್ಯಗಳು ವಿಭಿನ್ನವಾಗಿರುತ್ತೆ ಅನ್ನುವಂತ ಒಂದು ವಿಚಾರ. ಅದರಲ್ಲೂ ಕೂಡ ಪ್ರಮೋದ್ ಆಳ್ವಾ ಅವರಿಗೆ ರೆಮನ್ ಅವರ ನೃತ್ಯಗಳನ್ನ ಗಮನಿಸಿದ್ದೀರಾ ತಾವು ಬಹುಶಃ? ವೈ ಶಿ ಇಸ್ ಡಿಫ್ರೆಂಟ್ ಅನ್ನುವಂಥದ್ದು ತಮಗೆ ತಮ್ಮ ಭಾವನೆ ಅನ್ನುವಂಥದ್ದು ನಾನು ಕೇಳುವಂಥದ್ದು, ಯಾಕಂದ್ರೆ ತಾವುಗಳು ಕೂಡ ಗುರುಗಳು. ಸೊ ದಟ್ಸ್ ವೈ ಕೇಳ್ತಾ ಇರುವಂತದ್ದು. ಯೂಶಲಿ ನಾವು ತುಂಬಾನೇ ಮಕ್ಕಳಿಗೆ, ತುಂಬಾ ಸ್ಟೂಡೆಂಟ್ಸ್ ನವರಿಗೆ ಯೂಶಲಿ ಆಸ್ ಅ ಕೊರಿಯೋಗ್ರಾಫರ್ ಆಗಿ ತುಂಬಾ ಪ್ಲೇಸ್ ಗೆ ನಾವು ಕೊರಿಯೋಗ್ರಫಿ ಮಾಡ್ಲಿಕ್ಕೆ ಹೋಗ್ತೇವೆ, ನಾವು ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಅದರಲ್ಲಿ ಕೆಲವು ಮಕ್ಕಳಿಗೆ ಬೈ ಬರ್ತ್ ಅಂತ ಏನಿದೆ ಅದೊಂದು ಗಾಡ್ ಗಿಫ್ಟ್. ಯೂಶಲಿ ಇವನ್ ನವರಸ ಆಗ್ಲಿ, ಇಮೋಷನ್ಸ್ ಆಗ್ಲಿ, ಏನ್ ಎಕ್ಸ್ಪ್ರೆಷನ್ ಇಲ್ಲ. ಕೆಲವು ಮಕ್ಕಳಿಗೆ ವರ್ಷಾನುಗಟ್ಲೆ ನೀವು ಕಲಿಸಿದ್ರು ತುಂಬಾ ರೇರ್. ಕೆಲವು ಮಕ್ಕಳಿಗೆ 1 ಕ್ಲಾಸ್ 2 ಕ್ಲಾಸ್ ಅಟೆಂಡ್ ಆದ್ರೂ ಅವ್ರು ಕಂಪ್ಲೀಟ್ ಏನ್ ಹೇಳ್ತಾರೆ ಅದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ನಮ್ದು ರೆಮೋನಾ ಶಿ ಇಸ್ ಅ ಬ್ಲೆಸ್ಡ್ ಚೈಲ್ಡ್ ಅಂತೇಳಿ ಹೇಳ್ಬಹುದು ನನ್ಗೆ. ಯಾಕೆಂದ್ರೆ ಅವಳದು ಆ ಕಂಪ್ಲೀಟ್ ಇದ್ರಲ್ಲಿ ಶಿ ಇಸ್ ಆಕ್ಚುಲಿ ಇವನ್ ಹರ್ ಕ್ಲಾಸಿಕಲ್ ಡಾನ್ಸ್ ಆಲ್ಸೋ ಕಂಪ್ಲೀಟ್ ಆ ಒಂದು ನಾವು ಹೇಳ್ತೇವೆ ಏನ್ ಹೇಳ್ತೇವೆ ವರ್ಣ ಅದೆಲ್ಲ ಹೇಳ್ತೇವೆ. ಆಕ್ಚುಲಿ ಇದೆಲ್ಲ ವಿದ್ವತ್ತಿದ್ದ ಸಬ್ಜೆಕ್ಟ್. ಸೊ ವೆನ್ ಎವರ್ ಶಿ ಡೂ ಕ್ಲಾಸಿಕಲ್, ನಾನು ಅವಳು ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೇನೆ. So when she is doing a classical, she is a complete into that form, and when she is doing some Bollywood or some other form, she is complete different in other style also. So she is versatile dancer and
ಇಷ್ಟು ಚಿಕ್ಕ ಏಜ್ ಅಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದಾಳೆ ಅಂದ್ರೆ ಒಂದು ಆಸ್ ಅ ಡಾನ್ಸರ್ ಆಗಿ ತುಂಬಾನೇ ಪ್ರೌಡ್ ಫೀಲಿಂಗ್. ಓಕೆ ಓಕೆ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಸೌತ್ ಅನ್ನ ನೀನ್ ರೆಪ್ರೆಸೆಂಟ್ ಮಾಡ್ಬೇಕು. ನಮ್ಮ ಎಲ್ಲ ಆಸ್ ಅ ಡಾನ್ಸರ್ ಮತ್ತೆ ಕೊರಿಯೋಗ್ರಾಫರ್ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ಪ್ರಮೋದ್ ಆಳು ಅವರು ಡ್ಯಾನ್ಸ್ ಕೊರಿಯೋಗ್ರಾಫರ್, ನಮ್ಮ ಮಂಗಳೂರಿನ ಹೆಮ್ಮೆಯ ಕರಾವಳಿ ಭಾಗದ ಡ್ಯಾನ್ಸ್ ಕೊರಿಯೋಗ್ರಾಫರ್. ಅವರ ಮಾತುಗಳು ಜೊತೆಗೆ ರೇಮನ್ ಅವರ ನೃತ್ಯವನ್ನ ಪ್ರಶಂಸಿಸಿದ್ದಾರೆ, ಹೊಗಳಿದ್ದಾರೆ. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸಾಲ್ಯಾನ್ ಅಂಡ್ ರೇಮೋನಾ ಪಿರೇರಾ. ನಮಸ್ತೆ. ಎಸ್ ಸರ್, ಹಲೋ. ಮಾತಾಡಿ ಸರ್. ಏನಿಲ್ಲ ಸರ್, ಅದೇ ನಮ್ಗೆ ತುಂಬಾ ಖುಷಿ ಆಯ್ತು. ಐ ಥಿಂಕ್ ನಮ್ಮ ದಕ್ಷಿಣ ಕರ್ನಾಟಕದ ಹೆಸರನ್ನು ತುಂಬಾ ಮೇಲೆತ್ತರ ಕೊಂಡೋಗಿದ್ದಾರೆ ನಮ್ಮ ರೇಮೋನಾ ಇನ್ ಹರ್ ಯಂಗ್ ಏಜ್. ಸೊ ಇಟ್ ಇಸ್ ರಿಯಲಿ ವಿ ಆರ್ ಟೋಟಲಿ ವಿ ಆರ್ ಔಟ್ ಆಫ್ ಇಂತ. ನಮಗೆ ತುಂಬಾ ಖುಷಿಯಾಗಿ ರೋಮಾಂಚನ ಆಗ್ತಾ ಉಂಟು. ಇಷ್ಟು ಸಣ್ಣ ಪ್ರಾಯದಲ್ಲಿ ಪ್ರಧಾನಮಂತ್ರಿಗಳಿಂದ ಇಂತ ಒಂದು ಹೊಗಳಿಕೆಯನ್ನು ತೆಗೆದುಕೊಳ್ಳುವುದು ಸಾಮಾನ್ಯ ವಿಷಯ ಅಲ್ಲ. ಐ ಥಿಂಕ್ ಇಟ್ಸ್ ಎ ವೆರಿ ಸ್ಟುಪೆಂಡಸ್ ಅಚೀವ್ಮೆಂಟ್ ಬೈ ಹರ್ and God bless her and ಅವಳ ಎಲ್ಲ ಎಜುಕೇಶನ್ ಕ್ಯಾರಿಯರ್, ಅಕಾಡೆಮಿಕ್ ಕ್ಯಾರಿಯರ್, ಡಾನ್ಸಿಂಗ್ ಕ್ಯಾರಿಯರ್ ಎಲ್ಲ ಒಳ್ಳೆದಾಗಲಿ. God shower her all the best and let her ಎಲ್ಲ ಫೀಲ್ಡ್ ಅಲ್ಲಿ ಅವಳು ಮುಂದೆ ಹೋಗಿ ದೇವರು ಅವಳಿಗೆ ಒಳ್ಳೇದು ಮಾಡ್ಲಿ ಅಂತ ನಾವೆಲ್ಲವರನ್ನು ಆಶೀರ್ವದಿಸ್ತೇವೆ. ಥ್ಯಾಂಕ್ ಯು ಸೊ ಮಚ್. ತಾವು ಎಷ್ಟು ಖುಷಿ ಪಡ್ತೀರಾ ಅಷ್ಟೇ ಖುಷಿಯನ್ನ ಅವರುಗಳು ಪಡ್ತಾ ಇದ್ದಾರೆ. ಅವರುಗಳಿಗೆ ಪ್ರೌಡ್ ಫೀಲ್ ಆಗಿರುವಂತದ್ದು ನಿಜವಾಗ್ಲೂ ಕೂಡ. ಯಾಕಂದ್ರೆ ಇದು ನಿಜವಾಗಿರುವಂತ ಒಂದು ಅಭಿಮಾನ, ಜೊತೆಗೆ ಖುಷಿ, ಸಂತೋಷ ಕೂಡ ಹೌದು. ಯಾವಾಗ ಇನ್ನೊಬ್ಬರ ಗೆಲುವು ನಮ್ಗಳ ಗೆಲುವು ಅನ್ನೋ ಭಾವನೆ ಬರುತ್ತೆ. ಇಲ್ಲಿ ಕರೆ ಮಾಡಿದ ಪ್ರತಿಯೊಬ್ಬರು ಕೂಡ ತುಂಬಾನೇ ಖುಷಿ ಇದೆ ರೇಮನ್ ಅವರು ಈ ಸ್ಥಾನದಲ್ಲಿ ಬಂದಿರೋದಕ್ಕೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಎಲ್ಲಿಂದ ಮೇಡಮ್? ನಾನು ವರ್ಷ ಅಂತ. ವರ್ಷ ಅವರು ಮಾತಾಡಿ ವರ್ಷ ಅವರೇ. ರೆಮೋನ ಸೀನಿಯರ್ ನಾನು, ಅಂದ್ರೆ ಕಾಲೇಜ್ ಅಲ್ಲಿ. ಓಕೆ, ರೆಮೋನ ಅವರ ಸೀನಿಯರ್ ತಾವು? ನಾನು ನಮ್ಗೆ ತುಂಬಾ ಖುಷಿ ಆಗ್ತಾ ಉಂಟು ಅವಳಿಗೆ ಇಂತ ಒಂದು ಅವಾರ್ಡ್ ಸಿಗ್ತಿದೆ ಅಂತ. ಕಂಗ್ರಾಚುಲೇಷನ್ಸ್ ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಮ್ಗೆ ಅವಳೊಟ್ಟಿಗಿದ್ದು ನಮ್ಗೆ ತುಂಬಾ ಪ್ರೌಡ್ ಫೀಲ್ ಆಗ್ತು. ಅಂದ್ರೆ ಎಂತ ಒಂದು ದೊಡ್ಡ ಪ್ರತಿಭೆಯೊಟ್ಟಿಗೆ ನಾವು ಫ್ರೆಂಡ್ ಆಗಿದ್ದೇವೆ ಅಂತ ಅಲ್ವಾ? ಓಕೆ, ಇದು ಖುಷಿಯ ವಿಚಾರ. ನಮ್ಗೆ ಇಂತ ಅಂದ್ರೆ ಅವಳೊಟ್ಟಿಗೆ ನಾವು ಹೀಗೆ ಸ್ವಲ್ಪ ಚಿಕ್ಕ ಚಿಕ್ಕ ಡ್ಯಾನ್ಸಿಗೆಲ್ಲ ಹೋಗ್ತಿರ್ತೇವೆ. ಚಿಕ್ಕ ಡ್ಯಾನ್ಸಿಗೆ ಅಂದ್ರೆ ನಾವು ನೆನ್ಸ್ಕೊಂಡು ಇರ್ಲಿಲ್ಲ ಅಂತ ದೊಡ್ಡ ಪ್ರತಿಭೆ ನಮ್ಮ ಫ್ರೆಂಡ್ ಆಗಿರ್ತಾಳೆ ಅಂತ. ಓಕೆ ಓಕೆ ಓಕೆ, ಖುಷಿ ಇದೆ ಒಟ್ನಲ್ಲಿ ಈಗ. ತುಂಬಾ ಖುಷಿ ಆಗ್ತುಂಟು. ಏನ್ ಹೇಳ್ತೀರಾ ಅವರಿಗೆ? ಏನ್ ಹೇಳಿಕ್ಕೆ ಬಯಸ್ತೀರಿ ಈ ಸಂದರ್ಭ? ಅವರೇ ಇದ್ದಾರೆ, ಮಾತಾಡಿ. ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬೇಕಷ್ಟೇ, ಮತ್ತೆ ಆಲ್ ದ ಬೆಸ್ಟ್. ಅವಳ ಇನ್ನು ಫ್ಯೂಚರ್ಗೆ ಇನ್ನೂ ದೊಡ್ಡ ದೊಡ್ಡ ಅವಾರ್ಡ್ಸ್ ಇನ್ನು ಹೀಗೆ ಸಿಗ್ತಾ ಇತ್ತು ಅಂತ. ಓಕೆ ಓಕೆ ಓಕೆ, ಎಸ್ ವರ್ಷ ಅವರೇ, ಥ್ಯಾಂಕ್ ಯು ವರ್ಷ ಅವರೇ. ಓಕೆ ಓಕೆ, ಇದು ಅನೇಕ ಕರೆಗಳು ಬರ್ತಾ ಇದೆ, ಅನೇಕ ಜನರ ಬ್ಲೆಸ್ಸಿಂಗ್ಸ್ಗಳು. ಏನ್ ಹೇಳ್ತೀರಾ ಈ ಒಂದು ವಿಚಾರಕ್ಕೆ? ತುಂಬಾ ಜನರು ಖುಷಿ ಪಡ್ತಾ ಇದ್ದಾರೆ ತಮ್ಮ ಒಂದು ಏನು ವಿನ್ನಿಂಗ್ ಅನ್ನುವಂಥ ಮೂಮೆಂಟ್ ಅನ್ನುವಂಥದ್ದು. ಏನ್ ಹೇಳ್ತೀರಾ? ನನಗೆ ತುಂಬಾ ಐ ಆಮ್ ಫೀಲಿಂಗ್ ವೆರಿ ಬ್ಲೆಸ್ಡ್ that I could represent Karnataka and our Bharatanatyam, our Indian culture to our this what to say like whole India. ಯಾಕಂದರೆ ಈಗ ಲೈಕ್ ಭರತನಾಟ್ಯಂ ಅದು ಕ್ಲಾಸಿಕಲ್ ಫಾರ್ಮ್ ಸ್ವಲ್ಪ ವ್ಯಾನಿಷ್ ಆಗ್ತಾ ಇದೆ, ಲೈಕ್ ವೆಸ್ಟರ್ನ್ ಫಾರ್ಮ್ಸ್ ಬರ್ತಾ ಇದೆ. ದೋ ಐ ಆಮ್ ಆಲ್ಸೋ ವೆಸ್ಟರ್ನ್ ಡ್ಯಾನ್ಸರ್, ಬಟ್ ನನಗೆ ತುಂಬ ಪ್ರೀತಿ ಕ್ಲಾಸಿಕಲ್ ಡ್ಯಾನ್ಸಲ್ಲಿ. ಐ ಆಮ್ ಸಾರಿ ಆಲ್ ದಿ ವೆಸ್ಟರ್ನ್ ಡ್ಯಾನ್ಸಸ್ ಔಟ್ ದೇರ್. ಸೊ ಅದನ್ನು ಲೈಕ್ ಇಂಡಿಯನ್ ದಿ ಕಲರ್ ಆಫ್ ಇಂಡಿಯನ್, ದಿ ರಿಚ್ನೆಸ್ ಆಫ್ ದಿ ಇಂಡಿಯನ್ ಡ್ಯಾನ್ಸ್ ಅದನ್ನು ಹಿಂದೆ ತರಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆಲ್ ದಿ ಕ್ಲಾಸಿಕಲ್ ಡ್ಯಾನ್ಸಸ್ ಅರೌಂಡ್ ದಿ ವರ್ಲ್ಡ್. ಮತ್ತು ಇದು ಬ್ಲೆಸ್ಸಿಂಗ್ಸ್, ವಿದೌಟ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್ ನನಗೆ ಏನು ಮಾಡಲಿಕ್ಕೆ ಸಹ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ನಾಟ್ ಓನ್ಲಿ ಬ್ಲೆಸ್ಸಿಂಗ್ ಆ್ಯಂಡ್ ಸಪೋರ್ಟ್, ಈವನ್ ಹೇಟ್ರೆಡ್ ಕೂಡ ತುಂಬಾ ಹೆಲ್ಪ್ ಮಾಡ್ತದೆ. ನಿಜ ನಿಜ ನಿಜ, ದಟ್ಸ್ ಟ್ರೂ ನಿಜ. Yes, so I want to say thank you to all the supporters and plus the haters because you all have inspired me. So thank you. Okay. ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಜೊತೆಗೆ ನಾನು ರೆಮೋನ್ ಅವರ ತಾಯಿ ಜೊತೆ ಕೇಳುವಂಥದ್ದು, ಮೇಡಮ್ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆ್ಯಂಡ್ ಇವನ್ ನಾವು ಕೂಡ ಒಂದ್ಸಲ ತುಂಬ ಜಾಸ್ತಿಯಾಗಿ ನಾವು ಮಾತಾಡಿಸಲ್ಲ, ಆದರೆ ತಾವು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸ ಬಿಕಾಸ್ ಆಫ್ ರೆಮೋನಾ ಹಿಯರ್ ಅನ್ನುವಂಥದ್ದು. ಆ್ಯಂಡ್ ನಾವು ಕೂಡ ಪ್ರೌಡ್ ಫೀಲ್ ಪಡುವಂಥ ವಿಚಾರವನ್ನು ತಾವು ಮಾಡಿದ್ದೀರಾ ಅಂತ ಬಂದಾಗ
ನಮ್ಮ ಕಡೆಯಿಂದ ತಮಗೆ ಹ್ಯಾಟ್ಸ್ ಆಫ್ ಮೇಡಮ್ ಒನ್ಸ್ ಅಗೇನ್. ಅಂಡ್ ಎಸ್ ಬರಬಹುದು ಅನ್ನುವಂಥದ್ದು ನನ್ನ ಭಾವನೆ. ನಾನು ಟೆಕ್ನಿಕಲ್ ಟೀಮ್ಗೆ ಹೇಳ್ತೇನೆ. ತದನಂತರ ಇನ್ನು ಮುಂದಕ್ಕೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಾನು ಕಾವೇರಿ ಅಂತ ಹೇಳಿ ಸರ್, ಪದ್ವಾ ಕಾಲೇಜಿನ ಲೆಕ್ಚರರ್ ಕಾಲ್ ಮಾಡುದು. ನಮ್ಮ ಸಂಸ್ಥೆಯ ಹೆಮ್ಮೆಯ ಪುತ್ರಿ ಅವಳು ರೆಮೋನನಿಗೆ ನಿಮ್ಮ ವಾಹಿನಿಯ ಮುಖಾಂತರ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ನೀವು ಬರೀ ಒಂದು ಡ್ಯಾನ್ಸ್ ನ ಪ್ರತಿಭೆ ಆಗಿ ಅವಳನ್ನ ನೋಡಿದೀರಾ. ನಾವು ಒಂದು ಸಂಪೂರ್ಣ ಅಂದ್ರೆ ಅವಳು ಹೇಗಿದ್ದಾಳೆ ಅಂತಂದ್ರೆ ಕಾಲೇಜಲ್ಲಿ ಅವಳದ್ದೇ ಒಂದು ಇಂಟ್ರೆಸ್ಟ್ ಇಂದ ಬೇರೆ ಸ್ಟೂಡೆಂಟ್ಸ್ ಅನ್ನ ಸಹ ಜೊತೆ ಮಾಡಿ ಕರ್ಕೊಂಡು ಹೋಗ್ತಾಳೆ, ಎಲ್ಲಾ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತಾಳೆ, ಅವಳು ಟೀಚ್ ಮಾಡ್ತಾಳೆ. ಇವಳಿಂದಾಗಿ ಎಷ್ಟೋ ಮಕ್ಕಳು ಬೇರೆ ತರ ಡ್ಯಾನ್ಸ್ ಅನ್ನ ಕಲಿಯೋ ಅವಕಾಶ ಸಿಕ್ಕಿದೆ. ಅದು ನಮ್ಗೆ ಖುಷಿ. ಹೇಗಿರ್ತಾಳೆ ನೋಡ್ತಾ ಇದ್ದಾಳೆ ರೆಮೋನಾ, ಕೇಳ್ತಾ ಇದ್ದೀರಿ ಕಾಣ್ಬೇಕು. ಹೌದೌದು ಇದಾರೆ, ಕೇಳ್ತಾ ಇದ್ದಾರೆ. ಖುಷಿಯಾಗಿದೆಯೋ ಅದಕ್ಕಿಂತ ಹೆಚ್ಚು ನಮ್ಮ ಪದ್ವಾ ಸಂಸ್ಥೆಗೆ ಖುಷಿಯಾಗಿದೆ ಅಲ್ವಾ? ನಿಜ ನಿಜ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ ಮೇಡಮ್. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಮ್ಗಳಿಗೆ ಹೇಗೆ ಹೆಮ್ಮೆ ಆಗುತ್ತೆ ಅಂದ್ರೆ ನಮ್ಮ ತುಳುನಾಡಿಗೆ, ನಮ್ಮ ಕುಡ್ಲದವರಿಗೆ, ನಮ್ಮ ಮಂಗಳೂರಿಗೆ ಒಂದು ಪ್ರಶಸ್ತಿ ಬಂದಿದೆ ಅಂತ ಬಂದಾಗ, ಅದರಲ್ಲೂ ಕೂಡ ತಮ್ಮ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿನಿಗೆ ಈ ಒಂದು ಪ್ರಶಸ್ತಿ ಬಂದಿದೆ ಅಂತ ಬಂದಾಗ ಎಸ್ ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಜೊತೆಗೆ ಎಸ್ ಮೇಡಮ್ ಮಾತಾಡಿ. ಅವಳ ನೇಚರ್ ಹೇಗಿದೆ ಅಂದ್ರೆ ಸರ್, ಸೋ ಹಂಬಲ್ ಅವಳು. ನೀವು ಡ್ಯಾನ್ಸ್ ಅಲ್ಲಿ ಮಾತ್ರ ಈಗ ಹೋಗ್ತೀರಾ, ನಾವು ನಮ್ಮ ಪ್ರತಿಯೊಬ್ಬರು ಉಪನ್ಯಾಸಕರಿಂದ ಅವಳ ಸಂಪೂರ್ಣ ನೇಚರ್ ಅನ್ನ ಹೊಗಳ್ತೇವೆ. ಅವಳು ಹೇಗಿದ್ದಾಳೆ ಈಗ, ಅಲ್ಲಿ ಹೇಗಿದ್ದಾಳೆ, ಕಾಲೇಜಿಗೆ ಬರುವಾಗ ಒಂದು ನಾರ್ಮಲ್, ನಮ್ಮದು ಒಂದು ಸಾಧಾರಣವಾದ ಕಾಲೇಜ್ ಆದ್ರೂ ಸಹ ಒಂದು ನಾರ್ಮಲ್ ವಿದ್ಯಾರ್ಥಿ ತರ, ಯಾವುದೇ ಒಂದು ಅಹಂ ಇಲ್ಲ. ಅದೇ ಒಂದು ಸಿಂಪಲ್ ಹುಡುಗಿ, ಒಂದು ಫಸ್ಟ್ PUC ಹುಡುಗಿ ಹೇಗೆ ಕಾಲೇಜಿಗೆ ಬರ್ತದೆ ನೀವು ಮೊದಲಾಗಿ, ಅದೇ ರೀತಿ ಒಂದು ಸರಳತೆಯಿಂದ, ಯಾವುದೇ ಒಂದು ಅಹಂ ಇಲ್ಲದೆ ಬಂದು ಉಪನ್ಯಾಸಕರ ಜೊತೆ ಮಾತಾಡುವ ರೀತಿ ಆಗ್ಬೋದು, ನೀವು ಅವಳು ಕೊಡುವ ಗೌರವ ಆಗ್ಬೋದು. ಇವತ್ತು ಪ್ರಶಸ್ತಿ ಪ್ರದಾನ ಆದ ನಂತರ ಇಮಿಡಿಯೇಟ್ಲಿ ತಾಯಿ ಜೊತೆ ಬಂದಿದ್ದಾಳೆ ಸರ್ ಕಾಲೇಜಿಗೆ, ನಮ್ಮನ್ನ ಮಾತಾಡಿಸಿ ಹೋಗ್ಲಿಕ್ಕೆ. ಅದು ಒಂದು ಖುಷಿ. ಮತ್ತೆ ನಾನು ಆ ಮಗುವನ್ನ ನಾನು ಅವಳ ಅಣ್ಣನಿಗೂ ಸಹ ಕಲ್ಸಿದ್ದೇನೆ. ಆಗ ಅವನು ಪರಿಚಯಿಸ್ಕೊಡುವಾಗ ಸಣ್ಣ ಹುಡುಗಿ ಅವಳು, ಪಕ್ಕದ ಕ್ಲಾಸ್ ಅಲ್ಲಿ ಅವಳು 5th, ರೆಮೋನಾ ಮೇ ಬಿ 4th or 5th ಸ್ಟ್ಯಾಂಡರ್ಡ್. 5th ಸ್ಟ್ಯಾಂಡರ್ಡ್ ಮ್ಯಾಮ್. 5th ಸ್ಟ್ಯಾಂಡರ್ಡ್. ಅಲ್ಲಿ ಒಂದು ಗ್ರಿಲ್ಸ್ ಇದೆ ಸರ್ ನಮಗೆ ಮಾತಾಡ್ಲಿಕ್ಕೆ, ಅಲ್ಲಿಂದ ಕರೆಯೋದು, ಅವಳು ಕರೆದು ಮಾತಾಡೋದು. ಯಾವತ್ತು ಪ್ರತಿದಿನ ಅವರ ತಾಯಿ, ರೆಮೋನನಿಗಿಂತನೂ ಇವತ್ತು ಅವರ ತಾಯಿಯನ್ನ ಎಷ್ಟು ಹೊಗಳಿದ್ರು ಸಾಕು. ಯಾಕೆಂತ ಹೇಳಿದ್ರೆ ಆ ಒಂದು ಲಗೇಜ್ ಸರ್ ಅವ್ರ ಹತ್ರ. ಇವತ್ತು ನಾನು ಅವರ ತಾಯಿಗೆ ಹೇಳಿದೆ, ನೀವು ಆ ತಲೆ ಕೂದಲನ್ನ ಬಾಚದೆ ಆ ಲಗೇಜ್ ಹಿಡಿದುಕೊಂಡು ಬರುವ ರೀತಿ, ಅವಳು ಸಣ್ಣ ಪುಟ್ಟ ಕೈಗಳವಳ್ದು ನಾನು ನೋಡಿದ್ದೇನೆ ಖುದ್ದಾಗಿ. ಆ ಪುಟ್ಟ ಕೈಯಲ್ಲಿ ಇಟ್ಕೊಂಡು ಅವಳೇ ಅಳ್ತವನ್ನ ಹಾಕೋದು ಡ್ಯಾನ್ಸ್ಗೆ, ಭರತನಾಟ್ಯಂಗೆ ಹೋಗ್ಲಿಕ್ಕೆ. ನಾನು ಆಶ್ಚರ್ಯದಲ್ಲಿ ಅವಳ ತಾಯಿ ಹತ್ರ ಕೇಳ್ತಾ ಇದ್ದೆ, ಎಲ್ಲ ಇವಳೇ ಮಾಡ್ತಾಳ? ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಮ್ಯಾಮ್. ಸಣ್ಣ ಹುಡುಗಿ, 5ನೇ ಕ್ಲಾಸಿನ ಹುಡುಗಿ, ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅದು ನಮಗೆ ಭಾರಿ ಇಷ್ಟ. ಅವಳ ನೇಚರ್ ಎಲ್ಲವರೂ ಇಷ್ಟ. ಇದೇ ರೀತಿ ಅವಳ ಭವಿಷ್ಯ ಉಜ್ವಲ ಆಗ್ಲಿ, ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಲಿ, ಇನ್ನು ಗಗನದ ಎತ್ತರಕ್ಕೆ ಅವಳು ಬೆಳಿಲಿ ಅಂತ ನಾನು ಎಲ್ಲಾ ಪದ್ವಾ ಸಂಸ್ಥೆಯ ಪರವಾಗಿ ಅವಳನ್ನ ಆಶಿಸ್ತೇನೆ. ಮೇಡಮ್ ಸ್ವಲ್ಪ ಲೈನ್ ಅಲ್ಲಿ ಏನಾದ್ರು ಹೇಳ್ತೀರಾ ರೆಮೋನಾ ಅವರು? Sir, so Kaveri ma'am, she is always been my favorite teacher. Okay. And tumba support ಮಾಡ್ತಾರೆ. She takes me as a own daughter sometimes. Okay. And she really supports me a lot. I don't have much words to her. ಕಾವೇರಿ ಮೇಡಮ್, ಈಗ ನೀವು ಮಾತಾಡ್ತಿದ್ದಾಗ ರೆಮೋನಾ ಅವರು ಇಲ್ಲಿಂದಲೇ ಕೈ ಮುಗಿತಾ ಇದ್ರು, ಒಂದು 10 ಸಲ ಕೈ ಮುಗಿದ್ರು ಅಂತ ಕಾಣ್ತದೆ ಬಹುಶಃ. ಮೇಬಿ ಸರ್, ನಾನು ನೋಡ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ನಿಮಗೆ ವಾಯ್ಸ್ ಕಟ್ ಆಗ್ಬೋದು ಅನ್ನೋ ಡಿಸ್ಟರ್ಬೆನ್ಸ್ ಇರ್ತದೆ ಇಂಟರಾಕ್ಷನ್ ಅಲ್ಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನ ಆಫ್ ಮಾಡಿಕೊಂಡು ನಿಮಗೆ ಫೋನ್ ಮಾಡ್ತಾ ಇರೋದು. ಬಟ್ ಅವಳಿಗೆ ಅಷ್ಟು ಗೌರವ ಇದೆ ಸರ್. ನಮ್ಮ ಸಂಸ್ಥೆಗೆ ಸೇರುವಾಗನು ಸಹ ನಮ್ಮ HM ಅವರು ಹೇಳಿದ್ರು, ಅವಳಿಗೆ ಎಲ್ಲಾ ಅವಕಾಶಗಳನ್ನು ಕೊಡ್ಬೇಕು, ನೀವು ಏನು ಕೇಳ್ತಾಳೆ, ಏನು ಅವಳು ಹೇಗೆ ಬರ್ತಾಳೆ ಗೊತ್ತುಂಟು ಸರ್. ನಮಗೆ ಏನು ವಿಷಯ ಗೊತ್ತಿರೋದಿಲ್ಲ. ಈ ಸಂಸ್ಕೃತ ಯಾವುದೇ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲದಿದ್ರು ಒಂದು ಪ್ರಿಂಟ್ ಔಟ್ ಇಟ್ಕೊಂಡು ಕ್ಲಾಸಿಗೆ ಬರ್ತಾಳೆ ಸರ್. ಕ್ಲಾಸಿಗೆ ಬಂದು ನಾನು ಕ್ಯಾನ್ ಐ ಗೋ ಟು ಪ್ರಿನ್ಸಿಪಲ್, just she want to take a permission. She will go to principal, ಅಲ್ಲಿ ಹೋಗಿ ಪರ್ಮಿಷನ್ ಕೇಳ್ತಾಳೆ, ಬೇರೆ ಮಕ್ಕಳನ್ನ ಜೊತೆ ಸೇರಿಸ್ತಾಳೆ, ಡ್ಯಾನ್ಸ್ ಒಂದೇ ದಿನ ಸರ್, ಒಂದೇ ದಿನದ ಪ್ರಾಕ್ಟೀಸ್ ಪರ್ಫಾರ್ಮ್ ಮಾಡಿ ಬರ್ತಾಳೆ. ಅಂತ ಹುಡುಗಿ ಅವಳು. ಅದೇ ರೀತಿ ಬೇರೆಯವರಿಗೂ ಸಹಾಯ ಮಾಡುವ ಗುಣ ಬರಲಿ, ಇದ್ದೇ ಇನ್ನೂ ಮುಂದುವರಿಲಿ.
ಅಂತ ಆಶಿಸ್ತೇನೆ. ಓಕೆ ಮೇಡಮ್, ತುಂಬಾ ಭಾವನಾತ್ಮಕವಾಗಿ ಮಾತಾಡಿದ್ರೆ ನನಗೆ ಖುಷಿ ಆಯ್ತು ತಮ್ಮ ಒಂದು ಯಾಕಂದ್ರೆ ಇವತ್ತು ಅಷ್ಟು ಖುಷಿಯಾಗಿದೆ ಸರ್, ಅವಳಿಗೆ ಎಷ್ಟು ಖುಷಿಯಾಗಿದೆ ಗೊತ್ತಿಲ್ಲ, ನಾನಂತೂ ಭಾರಿ ಖುಷಿಯಲ್ಲಿ. ಇವನ್ ಮೇಡಮ್ ನನ್ಗೂ ಕೂಡ ಖುಷಿ ಆಯ್ತು, ಯಾಕಂದ್ರೆ ಸಾಧನೆಗಳ ನಡುವಲ್ಲಿ ಒಂದು ಅಭಿಮಾನ ಗೌರವವನ್ನ ಹೆಚ್ಚಿಸುವಂತಹ ಒಂದು ವಿದ್ಯಾರ್ಥಿನಿ ಕೂಡ ಹೌದು. ನಾನು ತಾವುಗಳು ಮಾತನಾಡಿದಾಗ, ಅನೇಕ ಕರೆಗಳು ಬಂದಾಗ, ನಾವುಗಳು ಮಾತನಾಡಿದಾಗ ಆ ಒಂದು ವಿಚಾರ ನನ್ಗೆ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಒಂದು ಮಾತಿದೆ ಮೇಡಮ್, ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಮತ್ತಷ್ಟು ಸಾಧನೆಗಳನ್ನ ಮಾಡ್ತಾರೆ ರೆಮೋನ್ ಅವರು. ಅಂಡ್ ಆ ಸಾಧನೆಗಳಿಗೆ ಮತ್ತಷ್ಟು ಪ್ರೋತ್ಸಾಹ ತಮ್ಮ ಕಡೆಯಿಂದ, ಸಪೋರ್ಟ್ ತಮ್ಮ ಕಡೆಯಿಂದ ಇರಲೇಬೇಕು. ನಮ್ಮ ಪದವ ವಿದ್ಯಾಸಂಸ್ಥೆಯಿಂದ ಖಂಡಿತವಾಗ್ಲೂ ಅವಳಿಗೆ ಸಪೋರ್ಟ್ ಇದೆ ಸರ್. ಏನು ಯಾವುದೇ ಒಂದು ಇವೆಂಟ್ ಗೆ ಹೋಗ್ಲಿಕ್ಕೆ ನಮ್ಮ ಪ್ರಿನ್ಸಿಪಲ್ ಆಗ್ಲಿ, ನಮ್ಮ ಮ್ಯಾನೇಜ್ಮೆಂಟ್ ಆಗ್ಲಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅವಳು ಇನ್ನೂ ಸಾಧನೆ ಮಾಡ್ತಾಳೆ, ಆ ಗ್ಯಾರಂಟಿ ನಮಗಿದೆ. ಅವಳ ಕನಸುಗಳೆಲ್ಲ ಈಡೇರ್ಲಿ. ಅವಳ ಅಮ್ಮ ಬಯಸಿದಂತೆ ಒಂದು ಒಳ್ಳೆಯ ಡ್ಯಾನ್ಸರ್ ಆಗ್ಲಿ. ಅವಳು ಈಗನೇ ಸೆಟ್ ಆಗಿ ಆಯ್ತು ಸರ್. ಅವಳು ಅಂದ್ರೆ ನಾವು ಅವಳ ಅಚೀವ್ಮೆಂಟ್ ಈಗನೇ ಸಾಕಷ್ಟು ನೋಡಿ ಆಯ್ತು, ಇನ್ನೂ ನೋಡ್ಲಿಕ್ಕಿದೆ. ಇನ್ನು 2 ವರ್ಷ ಇದ್ದಾಳೆ ನಮ್ಮ ಜೊತೆ ಹುಡುಗಿ. 2 ವರ್ಷದಲ್ಲಿ ಇನ್ನೂ ಪ್ರತಿಭೆಗಳನ್ನ ನೋಡ್ಬೇಕು ರೆಮೋನಾ, ಇನ್ನೂ ನಿನ್ನ ಡ್ಯಾನ್ಸ್ ಫಾರ್ಮ್ ಅನ್ನ ನೋಡ್ಬೇಕು, ಇನ್ನೂ ಸಾಕಷ್ಟು ಸಾಧನೆಯನ್ನ ನೀನ್ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲರ ಆಶಯ. ಥ್ಯಾಂಕ್ ಯು ಸೊ ಮಚ್. ಇದು ಕಾವೇರಿ ಮೇಡಮ್ ಅವರ ಇದು ಕಾವೇರಿ ಮೇಡಮ್ ಅವರ ಮಾತುಗಳು. ಇದು ಶಿಕ್ಷಕರು, ಗುರುಗಳು ಕೊಟ್ಟಿರುವಂತಹ ಪ್ರೋತ್ಸಾಹ ನಿಜವಾಗ್ಲೂ ಕೂಡ ಪ್ರಶಂಸೆ ಪಡುವಂತಹ ವಿಚಾರ. ಜೊತೆಗೆ ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ ಥ್ಯಾಂಕ್ ಯು. ಜೊತೆಗೆ ಅನೇಕ ಕರೆಗಳ ನಡುವೆ ಕಾರ್ಯಕ್ರಮದ ಸಮಯದ ಭಾವ ಕೂಡ ತುಂಬಾನೇ ಇದೆ. ಇವೆಲ್ಲದರ ನಡುವೆ ನಾನು ಕೇಳಬೇಕು ಈ ಒಂದು ವಿಚಾರವನ್ನ. ಪ್ರಮೋದ್ ಅವರು ಬಹುಶಃ ಹೇಳಿರುವಂಥದ್ದು ಗಾಡ್ ಗಿಫ್ಟ್ ಅನ್ನುವಂಥದ್ದು, ಜೊತೆಗೆ ಹೇಗೆ ಅನ್ನುವಂತಹ, ಅಂದ್ರೆ ತಮ್ಮಲ್ಲಿ ವಂಶ ಪಾರಂಪರಿಕವಾಗಿ ಯಾರಾದರೂ ಡ್ಯಾನ್ಸ್ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಯನ್ನು ಮಾಡಿದ್ದಾರಾ, ಅಥವಾ ತಮಗೆ ಹೇಗೆ ಬಂತು ಈ ಒಂದು ಕ್ಷೇತ್ರದಲ್ಲಿ ಒಂದು ಇಂಟ್ರೆಸ್ಟ್ಗಿಂತ ಜಾಸ್ತಿ ಈ ಒಂದು ಏನು ಟ್ಯಾಲೆಂಟ್, ಸ್ಪೆಷಲ್ ಟ್ಯಾಲೆಂಟ್ ಆ್ಯಂಡ್ ಸ್ಪೆಷಲ್ ಪವರ್ ಅಂತ ಹೇಳ್ಬೋದು. ಯಾಕಂದರೆ ಡ್ಯಾನ್ಸ್ ಎಲ್ಲರೂ ಕೂಡ ಮಾಡ್ತಾರೆ, ಆದರೆ ರೆಮೋನ್ ಅವ್ರ ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಸೊ ಹಾಗೆ ನೋಡಿದಾಗ ಆದರೆ ಒಂದು ಪವರ್ ಅನ್ನೋಂಥದ್ದು ಬರುತ್ತೆ. ಸೊ ಹೌ ಅನ್ನೋಂಥ ವಿಚಾರ ಬರುತ್ತೆ. ಯಾರಾದರೂ ಇದ್ದಾರಾ ಈ ರೀತಿ, ಹಾಗೆ ರೆಮೋನ್ ಅವರು ಈ ರೀತಿ ಆದ್ರ ಅನ್ನುವಂಥದ್ದು. ಯಾಕಂದರೆ ತಾಯಿ ಡ್ಯಾನ್ಸ್ ಮಾಡ್ತಾರಾ ಅನ್ನೋಂಥ ಪ್ರಶ್ನೆ ಬರುತ್ತೆ, ಯಾಕಂದರೆ ತಾಯಿಯನ್ನು ನಾವು ಹೊಗಳ್ತಾ ಇದ್ವಿ. ಎಸ್, ಸೊ ಫ್ಯಾಮಿಲಿಲಿ ಯಾರು ಕೂಡ ಡ್ಯಾನ್ಸ್ ಮಾಡೋದಿಲ್ಲ, ಯಾರು ಇಲ್ಲ. ಬಟ್ ಅಮ್ಮನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಅವರಿಗೆ ಚಾನ್ಸ್ ಸಿಕ್ಲಿಲ್ಲ ಬಿಕಾಸ್ ಆಫ್ ಹರ್ ಇಂಟ್ರೆಸ್ಟ್ ಅಷ್ಟೇ. ಸೊ ಲೈಕ್ ನಾನು ಚಿಕ್ಕ ಇರುವಾಗಲೇ ಅವರು ಲೈಕ್ ಆಲ್ ದಿ ಪೇರೆಂಟ್ಸ್ ಪುಟ್ ರೈಮ್ಸ್ ಫಾರ್ ದೇರ್ ಚಿಲ್ಡ್ರನ್ ಲೈಕ್ ABCD. My mom was different. She used to put Bharatanatyam dance CDs and I used to dance. ಸೊ ಅಲ್ಲಿಂದ ಅವರಿಗೆ ಗೊತ್ತಾಯಿತು ಕಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇದೆ. ಮತ್ತು ಅವರು ನನಗೆ ಡ್ಯಾನ್ಸ್ ಕ್ಲಾಸಲ್ಲಿ ಸೇರಿಸಿದ್ರು. ನನ್ನ ಫಸ್ಟ್ ಗುರು ಸುರೇಶ್ ಅತ್ತಾವರ್ ಸರ್, ಮತ್ತೆ ನಮ್ಮ ಸೆಕೆಂಡ್ ಗುರು ಉಮಾ ಕಲುರಾಯ. ಸೊ ಅವರು ರೀಸೆಂಟ್ಲಿ ಎಕ್ಸ್ಪೈರ್ ಆಗಿದ್ರು, ಜಸ್ಟ್ 1 year ಆಗ್ತಾ ಅಷ್ಟೇ. ಮತ್ತೆ ನಮ್ಮ ಈಗದು ಗುರು ಡಾಕ್ಟರ್ ಶ್ರೀ ವಿದ್ಯಾ ಪುಡ್ಲಿದರ್, ಅವರು ಸಹ ತುಂಬಾ ಲೈಕ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇಫ್ ಇಟ್ ಇಸ್ ಇನ್ ಸ್ಪೀಡ್ ಆರ್ ನ್ಯೂ ಸ್ಟೆಪ್ ನನಗೆ ಕೊಡ್ತಾರೆ ಮತ್ತೆ ಮಾಡಲಿಕ್ಕೆ ಹೇಳ್ತಾರೆ. ದೆನ್ ಅದೇ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಬರ್ತದೆ. ಫ್ಯಾಮಿಲಿ ಈಗ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಮಾಡ್ಲಿಕ್ಕೆ, ಡ್ಯಾನ್ಸ್ ಅಲ್ಲಿ, ಬೇರೆ ಅದ್ರಲ್ಲಿ ಇಲ್ಲ. ಲೈಕ್ ರೆಮೋನ್ ಅಕ್ಕ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸೊ ನಾನು ಸಹ ಡ್ಯಾನ್ಸ್ ಅಲ್ಲಿ ಹೋಗ್ತೇನೆ. ಹಾಗಾದ್ರೆ ರೆಮೋನ್ ಅವರಿಗೆ ಇದು ಟೋಟಲಿ ದೇವರು ಕೊಟ್ಟಿರುವಂತಹ ವರ, ಹಾಗಾದ್ರೆ ಫ್ಯಾಮಿಲಿಯಿಂದ ಬಂದಿರುವಂತಹ ಬಡವಳಿ ಅಲ್ಲ ಇದು ಅಲ್ವಾ? ಓಕೆ, ವೆರಿ ಅಮೇಸಿಂಗ್. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿದಾಗ, ಈ ಒಂದು ಸಾಧನೆಯನ್ನು ನೋಡಿದಾಗ. ಕೊನೆಯದಾಗಿ ರೆಮೋನ್ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಎಲ್ಲ ಜನರಿಗೆ? ಜೊತೆಗೆ ತಾವು ನಮ್ಗಳಿಗೆ ಪ್ರೌಢ ಆಗುವಂತಹ ಕೆಲಸವನ್ನು ಮಾಡಿದವರು. ಸೊ ನಮ್ಮ ಕಡೆಯಿಂದ ಯಾವತ್ತೂ ಕೂಡ ಹ್ಯಾಟ್ಸ್ ಆಫ್ ಟು ಯು, ನಿಜವಾಗ್ಲೂ ಕೂಡ ಅಭಿನಂದನೆಗಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ರೆಮೋನ್ ಅವರಿಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ, ಆ್ಯಂಡ್ ಕ್ಷೇತ್ರದಲ್ಲಿ, ಡ್ಯಾನ್ಸಿಂಗ್ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಯುವಕರಿಗೆ ಯುವತಿಯರಿಗೆ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಐ ಹ್ಯಾವ್ 2 things to say. ಈಗ ತುಂಬ ಮಕ್ಕಳು ಇದ್ದಾರೆ, ಲೈಕ್ ದೇ ಹ್ಯಾವ್ ಇಂಟ್ರೆಸ್ಟ್ ಇನ್ ನಾಟ್ ಡ್ಯಾನ್ಸ್, ಸ್ಪೋರ್ಟ್ಸ್ ಇರಲಿ, ಸಿಂಗಿಂಗ್ ಇರಲಿ, ಯಾ ಏನಾದರೂ ಬೇರೆ ಆಕ್ಟಿವಿಟೀಸ್, ಅದರಲ್ಲಿ ಸಪೋರ್ಟ್ ಮಾಡಬೇಕು. ಓಕೆ, ಸ್ಟಡೀಸ್ ಸಹ ಇರಬೇಕು. ಐ ಆಮ್ ನಾಟ್ ಸೇಯಿಂಗ್ ಯು ಶುಡ್ ನಾಟ್ ಸ್ಟಡಿ, ಲೈಕ್ ಸ್ಟಡಿಯಲ್ಲಿ ಸಹ ಲೈಕ್ ಸಪೋರ್ಟ್ ಮಾಡಬೇಕು, ಪ್ಲಸ್ ವಾಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್. ಯಾಕಂದರೆ ನಾವು ಲೈಕ್ ಹೇಳಲಿಕ್ಕೆ ಆಗೋದಿಲ್ಲ ಇನ್ ಫ್ಯೂಚರ್ ಅದರಲ್ಲಿ ಸಪೋರ್ಟ್ ಮಾಡಿದರೆ ದೇ ಕ್ಯಾನ್ ಬಿ ಬಿಗ್ ರೈಟರ್ ಆರ್ ಸ್ಪೋರ್ಟ್ಸ್ ಮ್ಯಾನ್, ವಾಟ್ ಎವರ್ ದೇ ವಾಂಟ್. ವಿ ಕ್ಯಾನ್ ನಾಟ್ ಸೇ. ಇಫ್ ವಿ ಸ್ಟಾಪ್ ದೆಮ್,
then Nija. it's Nija. yeah. So you have, every person has a hidden talent in them. So adannu like you'll not come to know, like you're born and you're like, I'm good in singing. No, you should try everything. Like ನನಗೆ ಸಹ ಫಸ್ಟ್ ಗೊತ್ತಿರಲಿಲ್ಲ ನಾನು ಡ್ಯಾನ್ಸಲ್ಲಿ ಇದ್ದೇನೆ ಅಂತ. ನಾನು ಫಸ್ಟ್ ಸಿಂಗಿಂಗ್ ಟ್ರೈ ಮಾಡಿದ್ದೆ, ಮತ್ತು ಏನೆಲ್ಲ ಟ್ರೈ ಮಾಡಿದ್ದೆ, ಸ್ಪೋರ್ಟ್ಸ್ ಟ್ರೈ ಮಾಡಿದ್ದೆ, ದೆನ್ ಮತ್ತೆ ನಾನು ಡ್ಯಾನ್ಸ್ ಟ್ರೈ ಮಾಡಿದೆ. ಡ್ಯಾನ್ಸಲ್ಲಿ ನನಗೆ ಅದು ಇಂಟ್ರೆಸ್ಟ್ ಬಂತು. ಡ್ಯಾನ್ಸಲ್ಲಿ ನಾನು ಲೈಕ್ ಅದು ಡೆಡಿಕೇಶನ್ ವಿಚ್ ಐ ಸಾ ವಾಸ್ ಮಿಸ್ಸಿಂಗ್ ಇನ್ ಅದರ್ ಫೀಲ್ಡ್ಸ್, ನನಗೆ ಡ್ಯಾನ್ಸಲ್ಲಿ ಬಂತು. ಸೊ ಐ ವಾಂಟ್ ದಟ್ ಸೇಮ್ ಅದರ್ ಯೂತ್ಸ್ ಟು ಟ್ರೈ, ಆ್ಯಂಡ್ ಐ ಡೋಂಟ್ ವಾಂಟ್ ಅವರ್ ಇಂಡಿಯನ್ ಕಲ್ಚರ್ ಟು ವ್ಯಾನಿಶ್ ಫುಲ್ಲಿ. ನನಗೆ ನನ್ನ ಇಂಡಿಯನ್ ಕಲ್ಚರ್, ಅದರದ್ದು ಕಲರ್ಸ್, ರಿಚ್ನೆಸ್, ಅದು ಲೈಕ್ ಫುಲ್ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಬೇಕಂತ ತುಂಬ ಆಸೆ ಇದೆ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಬ್ರೇಕ್ ದಿ ರಿಲಿಜಿಯಸ್ ಬ್ಯಾರಿಯರ್, ಬಿಕಾಸ್ ಸ್ಪೋರ್ಟ್ಸ್ ಇಸ್ ಯೂನಿವರ್ಸಲ್ and dance is universal, everything is universal, but we are having a lot of religious barrier things. I just want to break it once. ಇಲ್ಲಪ್ಪ ಆಗುತ್ತೆ. ಆ್ಯಂಡ್ ತಾವು ಮಾಡಿದ್ದೀರ ಅದನ್ನು, ಆ್ಯಂಡ್ ಹೆಮ್ಮೆ ಇದೆ ತಮ್ಮ ಒಂದು ಸಾಧನೆಗೆ. ನಾವೆಲ್ಲರೂ ಕೂಡ ಕೈ ಮುಗಿತೇವೆ ಆ್ಯಂಡ್ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳ್ತೇವೆ. ಅಭಿನಂದನೆಗಳು ಒನ್ಸ್ ಅಗೇನ್, ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ತುಂಬ ದೊಡ್ಡ ಮಟ್ಟದ ಕಂಗ್ರ್ಯಾಚುಲೇಷನ್ಸ್ ಇವರ ತಾಯಿಗೆ. ನಾನು ಹೇಳಿದೆ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಕೂಡ ಮೇಡಮ್ ಅವರನ್ನ ಕರೀರಿ ಅನ್ನುವಂಥದ್ದು. ಸೊ ಹಾಗಾಗಿ ಅವರು ಬರ್ತಾ ಇಲ್ಲ. ನಾನು ಮಾಡುವಂಥ ಕೆಲಸ ಯಾವತ್ತೂ ಕೂಡ ನಾನು ಹಿಂದೆ ನಿಂತ್ಕೊಂಡು ನನ್ನ ಮಗಳಿಗೆ ಸಪೋರ್ಟ್ ಮಾಡುವಂಥದ್ದು. ನನ್ನ ಮಗಳು ಮತ್ತಷ್ಟು ಯಶಸ್ಸನ್ನು ಕಾಣಬೇಕು, ಮತ್ತಷ್ಟು ಸಕ್ಸಸ್ಸನ್ನು ನೋಡಬೇಕು ಅನ್ನೋದು ನನ್ನ ಆಶಯ. ಹಾಗಾಗಿ ನಾನು ಎಲ್ಲೂ ಕೂಡ ಮುಂದೆ ಬರಲ್ಲ ಅನ್ನುವಂಥದ್ದು. ಆ್ಯಂಡ್ ಬಟ್ ಸ್ಟಿಲ್ ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ತುಂಬಾ ಖುಷಿ ಆಯಿತು ತಮ್ಮ ಬಗ್ಗೆ ಕೇಳಿ. ಹೇಗೆ ರೆಮನ್ ಅವರಲ್ಲಿದ್ದಾರೆ, ಅವರ ಎಲ್ಲ ಸಾಧನೆಗೆ ಪ್ರತಿಯೊಂದು ಹೆಜ್ಜೆ ಕೂಡ ತಾವು ಸ್ಫೂರ್ತಿ, ತಾವು ಕಾರಣ, ತಮ್ಮ ಒಂದು ಸ್ಯಾಕ್ರಿಫೈಸ್ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ಕೆಲಸ. ಜೊತೆಗೆ ಇದೇ ರೀತಿ ಪ್ರತಿಯೊಬ್ಬರು ಹೆತ್ತವರು ಕೂಡ ಅವರ ಮಕ್ಕಳ ಜೊತೆ ಅವರ ಇಂಟ್ರೆಸ್ಟ್ ಅನ್ನುವಂಥದ್ದು, ಅವರ ಪ್ಯಾಷನ್ ಅನ್ನೋದು ಏನಿದೆ, ಸೊ ಅದರ ಹಿಂದೆ ಹೋದರೆ ಇಂಥ ಅದ್ಭುತವಾಗಿರುವಂತಹ ಸಾಧನೆಗಳು, ಇಂಥ ಅದ್ಭುತವಾಗಿರುವಂತಹ ಸಾಧಕರು ನಮ್ಮ ಸಮಾಜಕ್ಕೆ ಸಿಗ್ತಾರೆ, ಪರಿಚಯ ಆಗ್ತಾರೆ. ಜೊತೆಗೆ ಒನ್ಸ್ ಅಗೇನ್ ಮೇಡಮ್ ಥ್ಯಾಂಕ್ ಯು. ನಾವು ಕರೆದ್ವಿ, ಬರಲಿಲ್ಲ, ಬಟ್ ಸ್ಟಿಲ್ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಒನ್ಸ್ ಅಗೇನ್ ತಮಗೆ ಅಭಿನಂದನೆಗಳು. ಆ್ಯಂಡ್ ಖುಷಿ ಇದೆ, ಮತ್ತಷ್ಟು ಪ್ರೋತ್ಸಾಹ, ಮತ್ತಷ್ಟು ಶಕ್ತಿ ತಮ್ಮ ಮಗಳಿಗೆ ಸಿಗಲಿ, ಮತ್ತಷ್ಟು ಸಾಧನೆಗಳು, ಮತ್ತಷ್ಟು ಪ್ರಶಸ್ತಿಗಳು ಹರಿದು ಬರಲಿ ಅನ್ನೋಂಥದ್ದು ಕೂಡ ನಮ್ಮ ಹಾರೈಕೆ. ಥ್ಯಾಂಕ್ ಯು ಮೇಡಮ್ ಒನ್ಸ್ ಅಗೇನ್. ಆ್ಯಂಡ್ ರೆಮನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ಕೆಲಸ ಮಾಡಿದ್ರೆ ಮತ್ತಷ್ಟು ಸಕ್ಸಸ್ ತಮಗೆ ಸಿಗಲಿ, ದೇವರು ಒಳ್ಳೇದು ಮಾಡಲಿ ಅನ್ನೋಂಥದ್ದು ನಮ್ಮ ಆಶಯ. ಜೊತೆಗೆ ತಾವು ಏನೆಲ್ಲ ಅಂದ್ಕೊಂಡಿದ್ದಾರೆ ಎಲ್ಲವೂ ಕೂಡ ಆಗಲಿ, ಆ್ಯಂಡ್ ಮತ್ತಷ್ಟು ಯಶಸ್ಸು ಸಿಗಲಿ. ಯಾಕಂದರೆ ನಮ್ಗಳಿಗೆ ತುಂಬ ಖುಷಿ ಆಯಿತು, ಯಾಕಂದರೆ ಸಾಧನೆಗಳನ್ನು ಮಾಡ್ತಾರೆ, ಜೊತೆಗೆ ಪ್ರಶಸ್ತಿಗಳು ಕೂಡ ಬರುತ್ತೆ. ಬಟ್ ಸ್ಟಿಲ್ ತಮ್ಗಳಿಗೆ ಜೀವನ ಅನ್ನೋಂಥದ್ದು ಏನೊಂದು ಗೊತ್ತಿದೆ, ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ಯಾವ ರೀತಿ ಬೆಳಿಬೇಕು ಆ್ಯಂಡ್ ಏನೆಲ್ಲ ಅಡೆತಡೆಗಳು ಬರುತ್ತೆ, ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ. ಸೊ ದಟ್ಸ್ ವೈ ರೆಸ್ಪೆಕ್ಟ್ ಇದೆ ಆ ಒಂದು ವಿಚಾರದಲ್ಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬೆಳಿಗ್ಗೆ ನಮ್ಮ ಮಂಗಳೂರಿನ ಹುಡುಗಿಯ ಜೊತೆ ಮಾತನಾಡಿದ್ದು ಮಾತ್ರ ಅಲ್ಲ, ಜೊತೆಗೆ ಅವರಿಗೆ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ, ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಕೊಡ್ತಾರೆ, ಜೊತೆಗೆ ಅಭಿನಂದನೆಗಳನ್ನು, ಪ್ರಶಂಸೆಯ ಮಾತುಗಳನ್ನು ಆಡ್ತಾರೆ. ಸೊ ಹಾಗಾಗಿ ಅವರು ಬೇರೆ ಯಾರೋ ಅಲ್ಲ, ನಮ್ಮ ಡ್ಯಾನ್ಸಿಂಗ್ ಕ್ವೀನ್ ರೆಮನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ, ಅದರ ಸಮಯದ ಅಭಾವ ತುಂಬಾ ಇದೆ, ಹಾಗಾಗಿ ಕ್ಷಮಿಸಬೇಕು. ಕರೆ ಮಾಡ್ತಾ ಇರೋರಿಗೆ ದಯಮಾಡಿ ಕ್ಷಮಿಸಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೇವೆ. ಎಲ್ಲರೂ ಕೂಡ ಶುಭವಾಗಲಿ, ರೆಮನ್ ಅವರು ಮತ್ತಷ್ಟು ಯಶಸ್ಸು ಅವರಿಗೆ ಸಿಗಲಿ ಅನ್ನುವಂಥ ನಮ್ಮ ಹಾರೈಕೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.